ವೆದರ್ ಸೀಲ್ PVC ವಿಂಡೋಸ್, ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್, ಡೈರಿ ಡೇ ಮತ್ತು ಪ್ಯಾರಾಗಾನ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನವೆಂಬರ್ 10ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಇಡೀ ರಾಜ್ಯದಲ್ಲಿ ಟಿಪ್ಪು ಜಯಂತಿಯನ್ನು ಆಚರಿಸಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಈ ನಿರ್ಧಾರದ ನಂತರ BJPಯ ಸಂಸದರು, ಶಾಸಕರು ನಾವು ಈ ಸಭೆಯಲ್ಲಿ ಭಾಗವಹಿಸುವುದಿಲ್ಲ, ನಮ್ಮ ಹೆಸರನ್ನು ಆಮಂತ್ರಣ ಪತ್ರಿಕೆಯಲ್ಲಿ ಶಿಷ್ಟಾಚಾರಕ್ಕೂ ಕೂಡ ಹಾಕಬೇಡಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಹಾಕಿದ್ರೆ ಕೂಡ ತಾವು ವೇದಿಕೆಯ ಮೇಲೆ ನಿಂತು ಟಿಪ್ಪುವಿನ ಜಾತಕವನ್ನು ನಾವು ಬಹಿರಂಗಪಡಿಸ್ತೇವೆ, ಧಿಕ್ಕಾರ ಕೂಗ್ತೇವೆ ಅಂತೇಳಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಕೂಡ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ BJP ಪ್ರಬಲವಾಗಿ ನಾಳೆಯಿಂದ ಇಡೀ ರಾಜ್ಯದಲ್ಲಿ ಟಿಪ್ಪು ಜಯಂತಿ ವಿರೋಧಿ ಚಳುವಳಿಯನ್ನು ಹಮ್ಮಿಕೊಳ್ಳಲಿಕ್ಕೆ ತಯಾರು ನಡೆಸಿದೆ. ಈ ಮೂಲಕ ಟಿಪ್ಪು ಸುಲ್ತಾನ್ ಎಂಬ ಮೈಸೂರು ಹುಲಿ ಅಂತ ಏನು ನಾವು ಸಣ್ಣ ವಯಸ್ಸಿನಲ್ಲಿ ಚಿಕ್ಕ ತರಗತಿಗಳಲ್ಲಿ ಓದಿಕೊಂಡು ಬಂದಿದ್ವಿ, ಆ ಹೆಸರು ಈಗ ವಿವಾದಕ್ಕೆ ಒಳಗಾಗಿರೋ ಬಗ್ಗೆ ಮುಸಲ್ಮಾನ ಮುಖಂಡರಿಗೂ ಬೇಸರ ಇದೆ. ಮತ್ತೊಂದು ಕಡೆಯಲ್ಲಿ ಇದು ರಾಜಕೀಯ ಆಟ ಅಂತ ಹೇಳೋರಿದ್ದಾರೆ. ಒಟ್ಟಿನಲ್ಲಿ ಟಿಪ್ಪು ಜಯಂತಿ ಕಳೆದ ಬಾರಿ ಒಂದಿಷ್ಟು ಸಾವು ನೋವು, ಆಸ್ತಿ ಪಾಸ್ತಿ ನಷ್ಟಕ್ಕೆ ಕಾರಣವಾಗಿತ್ತು. ಈ ಬಾರಿ ಹಾಗೆ ಆಗದಿರಲಿ, ಆದರೆ ಯಾವ ರೀತಿಯಲ್ಲಿ ಅದು ವಿವಾದ ಇಲ್ಲದೆ ಮಾಡಲಿಕ್ಕೆ ಸಾಧ್ಯ, ವಿವಾದಕ್ಕೆ ಅಂಟಿಕೊಂಡ್ರೆ ನಿಜಕ್ಕೂ ನಮ್ಮ ರಾಜ್ಯಕ್ಕೆ ಒಳ್ಳೆಯದು. ಈ ಬಗ್ಗೆ ಚರ್ಚೆ ಮಾಡಿ ನನಗೆ ಕರಾವಳಿ ಕರ್ನಾಟಕದ ಇಬ್ಬರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ ದಿನೇಶ್ ಅಮ್ಟೂರು ಅವರು BJPಯ ದಕ್ಷಿಣ ಕನ್ನಡ ಜಿಲ್ಲಾ SC ಮೋರ್ಚಾದ ಅಧ್ಯಕ್ಷರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಇನ್ನೊಬ್ಬರು ರಫಿಯುದ್ದೀನ್ ಅವರು UNIF ಈ ಸಂಘಟನೆಯ ಅಧ್ಯಕ್ಷರು, ಅವರಿಗೆ ಪ್ರೀತಿಯ ಸ್ವಾಗತ. ಓಕೆ ರಫಿಯುದ್ದೀನ್ ಅವರೇ, ಹಾಗಾದರೆ ಮಾಡಲೇಬೇಕಿತ್ತು, ಮಾಡ್ತಾ ಇದ್ದಾರಾ ಅಥವಾ ನಿಮ್ಗೇನು ಅನಿಸ್ತದೆ ಇದರ ಹಿಂದೆ ಉದ್ದೇಶ? ನಿಜವಾಗಿ ಚರಿತ್ರೆ ಬಗ್ಗೆ ಸ್ವಲ್ಪ ಒಂದೆರಡು ಮಾತು ನನಗೆ ಹೇಳಬೇಕು. ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು. ಅದು 1947ಕ್ಕಿಂತ ಮುಂಚೆ ದೇಶದ ಸ್ಥಿತಿಗಳ ಬಗ್ಗೆ ಅಧ್ಯಯನ ಮಾಡಿ ಒಂದು ಅರ್ಜಿಯನ್ನು ಅದಕ್ಕೆ ತೀರ್ಪು ಕೊಡ್ತಾ ಹೇಳಿತು. 1947ಕ್ಕಿಂತ ಮುಂಚೆ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು, ಅದು ಜನರಿಗೆ ಪೂರಕವೋ ಮಾರಕವೋ ಅದನ್ನು ಚರ್ಚಿಸುವ ಅಗತ್ಯ ಇಲ್ಲ. 1947 ನಂತರ, ಸ್ವಾತಂತ್ರ್ಯ ನಂತರ, ಅದು ಪ್ರಜಾಪ್ರಭುತ್ವ ರಾಷ್ಟ್ರ ಆದ ಬಳಿಕ ಸ್ವತಂತ್ರ ಭಾರತದಲ್ಲಿ ಈಗಿರುವ ಪರಿಸ್ಥಿತಿ ಹೇಗಿದೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಹೊರತು ಇತಿಹಾಸವನ್ನು ಕೆದಕಿ ಯಾವುದೇ ರೀತಿಯ ತೀರ್ಮಾನವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮ ಪ್ರಕಾರ ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಅಂದ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ? ನಾನು ಹೇಳಿಲ್ಲ, ಈಗ ನಾನು ಹೇಳ್ತಾ ಇದ್ದೇನೆ. ಎಸ್, ಹೀಗಿರುತ್ತಾ ಟಿಪ್ಪು ಸುಲ್ತಾನ್ ಆಗಿರಲಿ, ದೇಶದ ಯಾವುದೇ ಒಬ್ಬ ಆಡಳಿತ ಅಧಿಕಾರಿಯಾಗಿರಲಿ, ಅವರು ಮಾಡಿರುವಂತಹ ತಪ್ಪು ಒಪ್ಪುಗಳನ್ನು ಅಥವಾ ಇತಿಹಾಸದಲ್ಲಿ ಸಂಭವಿಸಿರುವಂತಹ ಘಟನೆಗಳನ್ನು ಅದು ಇತಿಹಾಸ ಎಂದೇ ಒಂದು ವೇಳೆ ನಾವು ಭಾವಿಸಿದರೆ ಸಮಸ್ಯೆ ಇಲ್ಲ, ಪ್ರಚಲಿತ ವರ್ತಮಾನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಇತಿಹಾಸವನ್ನು ಕೆದಕ್ತಾ ಹೋದರೆ ಟಿಪ್ಪು ಸುಲ್ತಾನ್ರಲ್ಲಿ ಮಾತ್ರ ಅಲ್ಲ, 5000 ವರ್ಷಗಳ ಇತಿಹಾಸವನ್ನೇ ಕೆದಕಬೇಕಾಗ್ತದೆ ನಮ್ಮ ದೇಶದ್ದು. ಸಿಂಪಲ್ ಆಗಿ ಹೇಳೋದ್ರೆ ನಮಗೆ ಅದು ಕನ್ಫ್ಯೂಸ್ ಆಗ್ತಾ ಉಂಟು. ಟಿಪ್ಪುವಿನ ಬಗ್ಗೆ ನೀವೇನು ಹೇಳ್ತೀರಾ? ಟಿಪ್ಪು ಅಂದರೆ ಟಿಪ್ಪು ಸಮೇತ ಈ ದೇಶದಲ್ಲಿ ಅಧಿಕಾರ ನಡೆಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅವರು ಇತಿಹಾಸ ಪುರುಷರು. ಸರಿ, ಆದ್ದರಿಂದ ಇತಿಹಾಸದಲ್ಲಿ ಸಂಭವಿಸಿರುವಂತಹ ಘಟನೆಗಳನ್ನು ನಾವು ಒಪ್ಪಬೇಕಾಗ್ತದೆ, ಅದನ್ನು ನಾವು ಸ್ವೀಕರಿಸಬೇಕಾಗ್ತದೆ. ಮತ್ತು ಟಿಪ್ಪು ಸುಲ್ತಾನ ಈ ಭಾರತದಲ್ಲಿ ಪ್ರಪ್ರಥಮವಾಗಿ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಪ್ರಥಮ ವ್ಯಕ್ತಿ ಎಂಬುದರಲ್ಲಿ ನಿಮಗೆ ವಿಷಯ ಅರ್ಥ ಆಯ್ತು. ಹೇಳಿ ದಿನೇಶ್ ಅಮ್ಟೂರು, ಪ್ರಥಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಥಮ ವ್ಯಕ್ತಿ ಅಂತ ಅವ್ರು ಹೇಳಿದ್ರು, ನಿಮ್ಗೇನೊಂದು ಅಭಿಪ್ರಾಯ ಇದೆಯಾ? ನನ್ನೊಂದು ಅಭಿಪ್ರಾಯ ಹೇಳೋದಿದ್ರೆ, ಯಾಕಂದರೆ ಟಿಪ್ಪು ಜಯಂತಿ ಮಾಡಬೇಕಾ ಅಲ್ಲ ಬೇಡ ಅಂತ ದ್ವಂದ್ವದಲ್ಲಿದೆ ಈಗ. ಯಾಕಂದರೆ ಸರ್ಕಾರ ಟಿಪ್ಪು ಹುಟ್ಟಿದ ಒಂದು ತಾರೀಖನ್ನು ಆಲೋಚನೆ ಮಾಡಿದೆ, ಒಂದು ಯೋಚನೆ ಮಾಡಿದೆ. ಇತಿಹಾಸಕಾರ ಅಂತ ಹೇಳಿದಂಥ ಇವರು 10 ತಾರೀಕಿಗೆ ಟಿಪ್ಪು ಜಯಂತಿ ನವೆಂಬರ್ 10, 1750ರಲ್ಲಿ ಟಿಪ್ಪು ಹುಟ್ಟಿದಂತ ಹೇಳ್ತಾರೆ. ನಿಜವಾಗಲೂ ಟಿಪ್ಪು ಹುಟ್ಟಿದ್ದು ನವೆಂಬರ್ 20, 1750 ಇತಿಹಾಸದ ಒಂದು ಪ್ರಕಾರ ನೋಡೋದಿದ್ರೆ. ಇತಿಹಾಸಕಾರ ಹೇಳುವ ಪ್ರಶ್ನೆಯಲ್ಲಿ 20 ಓಕೆ ಆಗಿತ್ತಾ? ಆಕ್ಚುಲಿ 20 ನಾನು ಓಕೆ ಅಂತ ಹೇಳಿಲ್ಲ. ಅಲ್ಲ, ನಿಜವಾಗ್ಲೂ ನಾನು ಇತಿಹಾಸಕಾರ ಹೇಳಿದಂಥ ಅವರವರ ಕಾಲಬದ್ಧವಾಗಿ ಇವರು ಹೇಳಿದಾಗೆ ಅವರು ಹೇಳಿದ್ದಾರೆ 10 ತಾರೀಕೆ ಅಂತ. ಆದರೆ ಸಂಭವ ಉಂಟಾ ನಾನು ಕೇಳೋದು. ಯಾಕಂದರೆ ಒಂದು ಈಗಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನೇರಾಗಿ ಅದನ್ನು ಟಿಪ್ಪು ಜಯಂತಿ ಅಂತ ನವೆಂಬರ್ 2015ರಲ್ಲಿ ಘೋಷಣೆ ಮಾಡಿದ್ರು, ಆಚರಿಸಿದ್ರು. 2 ವರ್ಷ ಆಗ್ತಾ ಇದೆ, ನಾಳೆಗೆ 2 ವರ್ಷ ಆಗ್ತಾ ಉಂಟು. ಆದರೆ ನಾನೊಂದು ಕೇಳೋದು, ಅದನ್ನು ಎಲ್ಲ ಸದನದಲ್ಲಿ ಕೂತು ಎಲ್ಲ ಪ್ರಮುಖರನ್ನು ಕರೆಸಿ ಅದರ ಸಾಧಕ ಬಾಧಕವನ್ನು ತಿಳ್ಕೊಂಡು ಅದನ್ನು ಚರ್ಚೆ ಮಾಡಿ ಮಾಡ್ಬೋದಿತ್ತ ಅಂತ ನನ್ನೊಂದು ಅಭಿಪ್ರಾಯ.
ಯಾಕಂದ್ರೆ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಾನು ಅದಕ್ಕೆ ಬದ್ಧವಿರೋದು. ನಾನು ಕೂಡ ಬದ್ಧವಿರೋದು. ಯಾಕಂದ್ರೆ ನಾವು ಇತಿಹಾಸಕ್ಕೆ ಹೇಳ್ತಾರೆ ಟಿಪ್ಪು ಸುಲ್ತಾನ ನಿಜವಾಗಿ ಅವರು ಹುಟ್ಟಿದ್ದು 1750ರಲ್ಲಿ. ಹಾಗೆ ಹೇಳುತ್ತಿದ್ದರೆ 1850ರಲ್ಲಿ ಸಂಘಟಿತ ಸ್ವಾತಂತ್ರ್ಯ ಸಂಗ್ರಾಮ ಅದು ಪ್ರಥಮ ಸಂಗ್ರಾಮ ಅದು ಬಹದ್ದೂರ್ ಶಾ ನೇತೃತ್ವದಲ್ಲಿ. ಆವಾಗ ಹಿಂದೂಗಳು ಅವರನ್ನು ಒಪ್ಪಿಕೊಂಡು ನಾವು ಅವರೊಟ್ಟಿಗೆ ಹೋರಾಟ ಮಾಡಿದ್ದೆವು. ಹಾಗಿದ್ರೆ ಈ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಡಿದ ವ್ಯಕ್ತಿ ಅಲ್ವೇ ಅಲ್ಲ? ಅಲ್ಲ, 100ಕ್ಕೆ 100 ಅಲ್ಲ. ಓಕೆ, ಅದು ಒಂದು ಪಾಯಿಂಟ್ ಹೇಳ್ಬೋದಾ? 1857ನಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು. ಎಷ್ಟು ವರ್ಷಗಳ ಮೊದಲು ಟಿಪ್ಪು ಸತ್ತಿದ್ದಾರೆ, ಹೇಗಾಗುತ್ತೆ? ಅಂದರೆ ಈ ದೇಶದಲ್ಲಿ ದೇಶವನ್ನು ವಸಾಹತನ್ನಾಗಿ ಮಾಡಿರುವಂಥ ಬ್ರಿಟಿಷರ ಇತಿಹಾಸವನ್ನು ನಾವು ನೋಡಿದರೆ 1525ರಲ್ಲಿ ಅಂದರೆ ಈ ದೇಶದಲ್ಲಿ ಜಹಾಂಗೀರ ಕಾಲದಲ್ಲಿ ಅವರು ಈ ದೇಶಕ್ಕೆ ಬಂದರು. ಯಾರು? ಬ್ರಿಟಿಷರು ಈ ದೇಶಕ್ಕೆ ಬಂದರು. ಪ್ರಥಮವಾಗಿ ಅವರಿಗೆ ಈ ದೇಶವನ್ನು ಕಬಳಿಸುವಂಥ ಉದ್ದೇಶ ಇದ್ದರೂ ಕೂಡ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಹೆಸರಿನಲ್ಲಿ ಅವರು ವ್ಯಾಪಾರವನ್ನು ಆರಂಭಿಸಿದರು. ಆ ಬಳಿಕ ಅವರು ಕ್ರಮೇಣ ತಮ್ಮ ಶಕ್ತಿಯನ್ನು ವರ್ಧಿಸಿದ್ರು, ದೇಶವನ್ನು ವಸಾಹತನ್ನಾಗಿ ಮಾಡಲು ಆರಂಭಿಸಿದರು. ಬಹಳ ಸ್ಪಷ್ಟವಾಗಿ ಇಲ್ಲಿ ಇತಿಹಾಸ ಬರೆದವರು ಯಾರು? ಈಗ ಪ್ರಥಮವಾಗಿ ನಾನು ಹೇಳ ಬಯಸ್ತೇನೆ, ಟಿಪ್ಪು ಸುಲ್ತಾನರ ಬಗ್ಗೆ ಚರ್ಚಿಸುವಾಗ ಮುಸಲ್ಮಾನರನ್ನು ತರಬಾರದು. ಮುಸಲ್ಮಾನರಿಗೂ ಟಿಪ್ಪು ಸುಲ್ತಾನರಿಗೂ ಸಂಬಂಧವೇ ಇಲ್ಲ. ಕಾಕತಾಳಿ ಅಂದರೆ ಈ ಟಿಪ್ಪು ಸುಲ್ತಾನರ ಧರ್ಮ ಇಸ್ಲಾಂ. ಟಿಪ್ಪು ಸುಲ್ತಾನ್ ಒಬ್ಬ ಮುಸಲ್ಮಾನ್ ರಾಜ. ನಿಮ್ಗೆ ಅನಿಸ್ತಾ ಉಂಟು ಎಲ್ಲ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಅಂದ್ರೆ ನೋಡಿ ಮುಸ್ಲಿಮರನ್ನು ನಾನು ಒಂದೆರಡು ಮಾತು ಹೇಳ ಬಯಸ್ತೇನೆ. ಒಂದು, ಈ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮ ದಿನಾಚರಣೆ ಆಚರಿಸುವುದನ್ನು ನಾನು ವೈಯಕ್ತಿಕವಾಗಿ ವಿರೋಧಿಸ್ತೇನೆ. ಇಸ್ಲಾಮಿನಲ್ಲಿ ಇನ್ಕ್ಲೂಡಿಂಗ್ ಟಿಪ್ಪು, ಇಸ್ಲಾಮಿನಲ್ಲಿ ವ್ಯಕ್ತಿಯ ಜನ್ಮಾಚರಣೆ ಬಗ್ಗೆ ಅವಕಾಶಗಳಿಲ್ಲ. ಆದರೆ ದೇಶದಲ್ಲಿ ಸರ್ಕಾರಗಳು ಆಚರಿಸುವುದು, ಈಗ ವಾಲ್ಮೀಕಿ ಜಯಂತಿ ಆಯಿತು, ಈಗ ಕಿತ್ತೂರು ಚೆನ್ನಮ್ಮ ಜಯಂತಿ ಆಯಿತು. ನೋಡಿ, ಅವರಿಗೆ ಇತಿಹಾಸದಲ್ಲಿ ಬಹಳ ಚಿಕ್ಕ ಸ್ಥಾನಮಾನ ಇರುವುದು ನಿಜವಾಗಿ. ಅಂದ್ರೆ ಒಂದು ಘಟನೆ ಆಧಾರಿತವಾಗಿ ಅವರು ಹೀರೋಗಳಾಗಿದ್ದರೆ ನಾವು ಒಪ್ತೇವೆ. ಯಾಕೆಂದ್ರೆ ಚರಿತ್ರೆಯಲ್ಲಿ ಯಾರಾದರೂ ಈ ದೇಶಕ್ಕಾಗಿ ಮಣ್ಣಿಗಾಗಿ ಏನಾದರೂ ಮಾಡಿದ್ರೆ ಅದನ್ನು ನಾವು ಸ್ವೀಕರಿಸಬೇಕಾಗ್ತದೆ. ಯಾಕೆಂದ್ರೆ ಎಲ್ಲವನ್ನೂ ತ್ಯಜಿಸಿದ್ದಾರೆ. ನೀವು ಕಿತ್ತೂರು ಚೆನ್ನಮ್ಮ ಜಯಂತಿ ಮಾಡಿದ ಕಾರಣ ಟಿಪ್ಪು ಮಾಡಿದ್ದು ಅದು ನಾನು ಹೇಳುವುದೇ ಇಲ್ಲ. ಟಿಪ್ಪು ಸುಲ್ತಾನರ ಜನ್ಮ ದಿನಾಚರಣೆಯನ್ನು ವಿರೋಧಿಸುವವರು ಯಾತಕ್ಕಾಗಿ ವಿರೋಧಿಸ್ತಾರೆ, ಜನ್ಮ ದಿನಾಚರಣೆ ಆಚರಿಸುವವರು ಯಾತಕ್ಕಾಗಿ ಆಚರಿಸ್ತಾರೆ, ಎರಡೂ ಕೂಡ ಬಹಳ ಸ್ಪಷ್ಟವಾಗಿರ್ಬೇಕು. ಆದರೆ ದೇಶದ ಇತಿಹಾಸವನ್ನು ನಾವು ಈಕ್ವಲ್ ಆಗಿ ಅಗೇನ್ ಕಿತ್ತೂರು ಚೆನ್ನಮ್ಮ ಮತ್ತು ಟಿಪ್ಪು ಇಬ್ರು ಕೂಡ ನಮ್ಮ ದೇಶಕ್ಕೆ ಹೋರಾಡಿದವರು ಹಾಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಒಂದು ವೇಳೆ ಈ ದೇಶದಲ್ಲಿ ಹಾಗೆ ಆಗುವಾಗ ಯಾರು ವಿರೋಧಿಸುವುದಿಲ್ಲ ಅಂತ ಇತಿಹಾಸದ ಪುರುಷರನ್ನು ಇವರು ಇದ್ದಾರೆ ಅಲ್ಲಿ ಹತ್ತಿರ ಅವರು ಹೇಳಿದಕ್ಕೆ ನಾನು ಹೇಳುದು, ಇಸ್ಲಾಂ ಮತದಲ್ಲಿ ಒಂದು ವ್ಯಕ್ತಿಯ ಪೂಜೆ ಒಂದು ಮತ್ತೊಂದು ನಿಮ್ಮ ಕುರಾನಲ್ಲಿ ಯಾರಾದ್ರೂ, ನಾನು ತಪ್ಪು ತಿಳ್ಕೊಳ್ಬೇಡಿ, ಕುರಾನಲ್ಲಿ ಏನಾದ್ರೂ ವ್ಯಕ್ತಿ ಪೂಜೆ ಮಾಡಬೇಕು, ಹೀಗೆ ಹುಟ್ಟಿದ ಹಬ್ಬ ಮಾಡಬೇಕು, ಜಯಂತಿ ಮಾಡಬೇಕು ಏನಾದ್ರು ಇದ್ರೆ ನಾವು ಅದಕ್ಕೆ ಒಪ್ತಿದ್ದೆವು. ಅದವರ ಇದರಲ್ಲೇ ಇಲ್ಲ ಪಾಪ. ಯಾಕಂದ್ರೆ ನಾವು 1857ರಲ್ಲಿ ಬಹದ್ದೂರ್ ಶಾ ನೇತೃತ್ವದಲ್ಲಿ ಹಿಂದೂ ಸಂಘಟಿತ ಸ್ವಾತಂತ್ರ್ಯ ಸಂಗ್ರಾಮ ಆಗುವಾಗ ಬಹದ್ದೂರ್ ಶಾ ನೇತೃತ್ವದಲ್ಲೇ ಸಂಗ್ರಾಮ ಅದು. ನಾವು ಹಿಂದೂ ಒಪ್ಕೊಳ್ಳಿಲ್ಲ. ಅಲ್ಲ, ಪ್ರಥಮವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಇತಿಹಾಸವನ್ನು. ನಾನೊಬ್ಬ ಇತಿಹಾಸ ವಿದ್ಯಾರ್ಥಿ ಮೇಳೆಯಲ್ಲಿ ಹೇಳ್ತಾ ಇರೋದು, ಇತಿಹಾಸ ನಾವು ಅಧ್ಯಯನ ಮಾಡುವಾಗ ನಮಗೇನು ಕಾಣ್ತದೆ ಅಂದರೆ, ಈ ದೇಶವನ್ನು ವಸಾಹತನ್ನಾಗಿ ಮಾಡಿರುವಂಥ ಹೊರ ದೇಶದವರು. ಟಿಪ್ಪು ಸುಲ್ತಾನ್ ಈ ದೇಶದ ನಿವಾಸಿಯಾಗಿದ್ದರು. ಅವ್ರಿಗೆ ಗೊತ್ತಾಯಿತು ಬ್ರಿಟಿಷರ ಉದ್ದೇಶ ಸಂಪೂರ್ಣ ದೇಶವನ್ನೇ ವಶಪಡಿಸುವುದು. ಅದಕ್ಕೆ ಅವರು ವಿರೋಧಿಸಿದ್ರು. ಇತಿಹಾಸ ಸಾಕ್ಷಿ. ಅದರಲ್ಲಿ ಬರುತ್ತೆ, ಅವರು ಫ್ರೆಂಚರ ಸಹಾಯವನ್ನು ಪಡೆದುಕೊಂಡು ಅವರು ವಿರೋಧಿಸಲಿಕ್ಕೆ ಹೋಗಿದ್ರು ಬ್ರಿಟಿಷರ್. ಅಂದ್ರೆ ಫ್ರೆಂಚರು ಬಂದ್ರು ಪರವಾಗಿಲ್ಲ, ನಮ್ಮ ದೇಶದಲ್ಲಿ ಬ್ರಿಟಿಷರು ಬರಬಾರ್ದಿತ್ತು. ನೋಡಿ, ನಮ್ಮ ಪ್ರಧಾನಮಂತ್ರಿ ಅಮೆರಿಕಕ್ಕೆ ಹೋಗ್ತಾರೆ, ಹೋಗಿ 10,000 ಕೋಟಿ ರೂಪಾಯಿದ ಆಯುಧವನ್ನು ಅವರು ಖರೀದಿಸ್ತಾರೆ. ಅರ್ಥ ಏನು? ಆಯುಧವನ್ನು ಖರೀದಿಸುವುದು, ಮಿಲಿಟರಿ ಸಹಾಯವನ್ನು ಪಡೆಯುವುದು ಮತ್ತು ಅವರನ್ನು ಆಹ್ವಾನಿಸುವುದು ಎರಡು ಬೇರೆ ಬೇರೆ. ಇಲ್ಲಿ ಅವರು ಫ್ರೆಂಚರನ್ನು ನೀವು ಹೇಳಿದಕ್ಕೆ ಒಂದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ಸಂಬಂಧ ಮಾಡೋದು ನಮ್ಮ ದೇಶದ ಒಂದು ವ್ಯವಸ್ಥಿತವಾಗಿ ಅದು ಮೊದಲಿನ ಅದು ಮಾಡಬೇಕಾದದ್ದು. ಯಾಕಂದ್ರೆ ಈಗ ಚೀನಾ ಮೊದಲು ಸಂಬಂಧ ಮಾಡಿದ್ರು. ಮೊದಲಿನ ಭಾರತ ದೇಶ ಸುತ್ತಮುತ್ತ 5 ದೇಶಗಳಿತ್ತು. ಭಾರತ, ನೇಪಾಳ, ಚೈನಾ, ಶ್ರೀಲಂಕಾ, ಭೂತಾನ್, ಇದೆಲ್ಲ ಇದು ಹೇಗಿತ್ತು ನಮ್ಮ ದೇಶದ ಸಂಬಂಧ. ಮತ್ತು ಕಳೆದ ಒಂದು 5 ವರ್ಷ ಮುಂಚೆ ಹೇಗಿತ್ತು, ನಾವು ಒಂದು ಭಾರತ ದೇಶದ ಪ್ರಧಾನಿಯಾಗಿ ಕೂತ್ಕೊಂಡ್ರೆ ಸುಮ್ಮನೆ ಕೈಗಟ್ಟಿ ನಿಲ್ಲುವಂಥ ಪರಿಸ್ಥಿತಿ ಇತ್ತು. ಅದೇ ಈಗ ಈ ದೇಶದ ಸ್ಥಿತಿಗೆ ಅಮೆರಿಕ ಕೂಡ ರೆಡ್ ಕಾರ್ಪೆಟ್ ಆಗಿ ಕರೆಯುವಂಥ ಸ್ಥಿತಿ ಅಲ್ಲ. ಅದೇ ರೀತಿ ನಾನು ಹೇಳೋದು ಕೇಳಿ, ಆಯುಧ ನಮ್ಮ ಇದು ಕಡೆ ಇದು ಖರೀದಿ ಮಾಡೋದು ನಮ್ಮ ದೇಶಕ್ಕೆ ಸಮಸ್ಯೆ ನನ್ನ ಮಿತ್ರರು ಕೇಳಿದಕ್ಕೆ ಹೇಳುವುದು, ಅವರು ಫ್ರೆಂಚರನ್ನು ಇಲ್ಲಿ ಆಹ್ವಾನಿಸಿ ಬ್ರಿಟಿಷರಿಗಿಂತ ನೀವು ಹೆಚ್ಚು ಉತ್ತಮರೆಂದು ಹೇಳಿ
ಫ್ರೆಂಡ್ಶಿಪ್ ಒಟ್ಟಿಗೆ ಮೈತ್ರಿ ಮಾಡಿಕೊಂಡು ಬ್ರಿಟಿಷರನ್ನು ಹೋರಾಟಕ್ಕೆ ಮಾಡಿ ಈ ದೇಶದ ರಾಜರುಗಳ ಇತಿಹಾಸವನ್ನು ಅಧ್ಯಯನ ಮಾಡಿದರೆ ಅಭಿವೃದ್ಧಿಯ ಪಥದಲ್ಲಿ ಸಾಗಿರುವಂತಹ ಏಕೈಕ ರಾಜ ಟಿಪ್ಪು ಸುಲ್ತಾನ್. ಒಂದು ಉದಾಹರಣೆ, ಎರಡು ಉದಾಹರಣೆ ಅಲ್ಲ. ಕೋಚನ್ನ ಬಸಪ್ಪನವರು ಒಂದು ಕೃತಿಯನ್ನು ಬರೆದಿದ್ದಾರೆ ಟಿಪ್ಪು ಸುಲ್ತಾನ್ ಬಗ್ಗೆ. ಮತ್ತು ನೋಡಿ, ಟಿಪ್ಪು ಸುಲ್ತಾನರ ಜನ್ಮ ದಿನಾಚರಣೆಯ ಈ ಸಂದರ್ಭಗಳಲ್ಲಿ ಮುಸಲ್ಮಾನ ತರಬೇಡಿ, ಇದು ಮುಸಲ್ಮಾನರ ಆಚರಣೆ ಅಲ್ಲ, ಮುಸಲ್ಮಾನರು ಇಷ್ಟರ ತನಕ ಆಚರಿಸಿಯೂ ಕೂಡ ಇಲ್ಲ, ಇದು ಸರ್ಕಾರ ಮಾಡಿದ ತೀರ್ಮಾನ, ಇದು ಬಿಜೆಪಿ ಸರ್ಕಾರ ಮಾಡಿದ ತೀರ್ಮಾನ. ಯಡಿಯೂರಪ್ಪ ನನ್ನ ಮೊಬೈಲಲ್ಲಿ ಇದೆ, ಯಡಿಯೂರಪ್ಪರ ವೇದಿಕೆಯಲ್ಲಿ ಹೋಗಿ ಟಿಪ್ಪು ಸುಲ್ತಾನ್ ಟೋಪಿ ಧರಿಸಿ ಖಡ್ಗವನ್ನು ಅವರು ಸರ್ಕಾರ ಮಾಡಲಿಲ್ಲ. ಸರ್ಕಾರ ಮಾಡಿದ್ದು ಈಗಿನ ಕಳೆದ 2015ರಲ್ಲಿ ಅದು. ಅಲ್ಲ ಸ್ವಾಮಿ, ಆವಾಗ ಇದು ಆಯೋಗ ಮುಸ್ಲಿಂ ಆಯೋಗ ಇತ್ತಲ್ವ, ಅಲ್ಪಸಂಖ್ಯಾತ ಆಯೋಗದಲ್ಲಿ ಅವರವರು ಮುಸಲ್ಮಾನರು ಮಾಡಿದಂತ ಇದಕ್ಕೆ ಹೋಗುದು. ಹಾಗಾದ್ರೆ ಸರ್ಕಾರ ಮಟ್ಟದಲ್ಲಿ ಮಾಡಲಿಲ್ಲ. ಒಂದು ವೇಳೆ ಹಿಂದೂ ವಿರೋಧಿ, ಕನ್ನಡ ವಿರೋಧಿ, ದೇಶ ವಿರೋಧಿ, ದೇಶಭ್ರಷ್ಟ, ಮತಾಂಧ ಎಂಬ ಅಭಿಪ್ರಾಯ ಇದ್ರೆ ಅದು ಯಾಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ BSY? ಯಾಕಂದ್ರೆ ಅಲ್ಪಸಂಖ್ಯಾತ ಆಯೋಗ ಮಾಡಿದ ಕಾರ್ಯಕ್ರಮಕ್ಕೆ ನಮ್ಮ ಆಗಿನ ಮುಖ್ಯಮಂತ್ರಿ ಹೋಗಿದ್ದಾರೆ, ಅದು ತಪ್ಪಲ್ಲ ಅಂತ ಹೇಳುದು. ಅವರು ಯಾರು ಸರ್ಕಾರ ಮಟ್ಟದಲ್ಲಿ ಮಾಡ್ಲಿಲ್ಲ, ಅವರು ಮುಸಲ್ಮಾನ ಅಲ್ಲ KJPಯಲ್ಲಿ ಇದ್ರು ಕೂಡ ಅದು ಮುಸಲ್ಮಾನ ಕಾರ್ಯಕ್ರಮ, ಅದಕ್ಕೆ ಹೋಗೋದಕ್ಕೆ ತಪ್ಪಿಲ್ಲ. ನಾನು ಅದು ನೋಡಿದ್ದೇನೆ, ನೀವು ಅದನ್ನು ನೋಡಿದಕ್ಕೆ ನಾನು ನೋಡಿದ್ದೇನೆ. ಅದು ಅಲ್ಪಸಂಖ್ಯಾತ ಆಯೋಗ ಮಾಡಿದಂತ ಕಾರ್ಯಕ್ರಮ, ಅದು ಅವರ ವೈಯಕ್ತಿಕ ಕಾರ್ಯಕ್ರಮ, ಅದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಸಮರ್ಥಿಸ್ತಾ ಇಲ್ಲ. ವಿರೋಧ ಪಕ್ಷದಲ್ಲಿರುವಾಗ ಅವರು ವಿರೋಧಿಸ್ತೇವೆ, ಅಧಿಕಾರದಲ್ಲಿ ಬರುವಾಗ ಅಷ್ಟು ಕಠೋರತೆ ಯಾಕೆ? ಕಠೋರತೆ ಅಲ್ಲ, ಕಳೆದ 45 ವರ್ಷಗಳ ಹಿಂದಿನ ಕೇರಳದ ಪಠ್ಯಪುಸ್ತಕದಲ್ಲಿ ಟಿಪ್ಪುನ ಬಗ್ಗೆ ಒಂದು ಸ್ಪಷ್ಟ ಕೊಟ್ಟಿದ್ದಾರೆ. ಟಿಪ್ಪು ಒಬ್ಬ ಮತಾಂಧ, ನರಮೇಧ ಮಾಡಿದ ಕೇರಳದಲ್ಲಿ ಅಲ್ಲಿನ ಮೇಲೆ ಈಗ ಅಲ್ಲಿಯ ಅಲ್ಪಸಂಖ್ಯಾತರು ಜಾಸ್ತಿ ಆದ ಕಾರಣ ಆ ಪಠ್ಯ ಪುಸ್ತಕವನ್ನು ತೆಗೆದಿದ್ದಾರೆ. ಪ್ರಶ್ನೆ ಇರುವುದು, ಈಗ ಕಾಂಗ್ರೆಸ್ನವರು ಅವರ ಆಫೀಸಲ್ಲಿ ಅಥವಾ ಮುಸ್ಲಿಮರಾದರೂ ಅವರ ಏನು ಕಚೇರಿಗಳಲ್ಲಿ ಮಾಡಲಿಕ್ಕೆ ಬಿಜೆಪಿದು ಇದಿಲ್ಲ, ಏನು ಹಸ್ತಕ್ಷೇಪ ಅಥವಾ ವಿರೋಧ ಇಲ್ಲ. ಅವರು ಹೇಳುದು ಸರ್ಕಾರದ ಹಣವನ್ನು ಬಳಸಬೇಡಿ ಅಂತೇಳಿ. ಯಾಕೆ ಸ್ವಾಮಿ? ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪ್ರತಿ ಜಿಲ್ಲೆಗೆ 50,000, ಪ್ರತಿ ತಾಲೂಕಿಗೆ 25,000 ಕೊಡ್ತಾರೆ. ಸರ್ಕಾರದ ದುಡ್ಡನ್ನು ಅದಕ್ಕೆ ಬಳಸಬೇಕಂತ ಉಂಟಾ? ನನ್ನ ಅಭಿಪ್ರಾಯ. ಮತ್ತೊಂದು, ಸರ್ಕಾರದವರೀಗ ಹಿಂದೂಗಳು ಅಧಿಕಾರಿಗಳಿದ್ದಾರೆ, ಕಡ್ಡಾಯವಾಗಿ ಸರ್ಕಾರದ ಸೂಚನೆ ಪಾಲಿಸಬೇಕಲ್ಲ, ಹಿಂದೂಗಳು ಹೋಗ್ಬೇಕಲ್ಲ, ಇಲ್ಲದಿದ್ರೆ ಅಧಿಕಾರಿಗಳನ್ನು ತರಡೆ ತಗೊಳ್ಳುವಂತ ಸ್ಥಿತಿ ಉಂಟಲ್ವಾ, ಈಗ ಉಂಟಲ್ವಾ? ನಾ ಹೇಳಿದೆ, ಇತಿಹಾಸ ಪುರುಷರ ಜನ್ಮ ದಿನಾಚರಣೆ ಆಚರಿಸುವಾಗ ಸರ್ಕಾರಗಳು ಈಗ ವಾಲ್ಮೀಕಿಗೆ ಮತ್ತು ಮುಸಲ್ಮಾನಿಗೆ ಸಂಬಂಧವಿಲ್ಲ. ಒಂದು ನಿಟ್ಟಿನಲ್ಲಿ ಟಿಪ್ಪು ಧರ್ಮ ಮತ್ತು ಮುಸಲ್ಮಾನ್ ಧರ್ಮ ಒಂದೇ ಆಗಿರುವುದರಿಂದ ಸ್ವಲ್ಪ ಆದ್ರೂ ಒಂದು ಲಿಂಕ್ ಮಾಡಬಹುದು. ವಾಲ್ಮೀಕಿಗೆ ಮತ್ತು ಮುಸಲ್ಮಾನಿಗೆ ಲಿಂಕ್ ಇಲ್ಲ, ಕಿತ್ತೂರು ಚೆನ್ನಮ್ಮಕ್ಕೆ ಮುಸಲ್ಮಾನ್ ಲಿಂಕ್ ಇಲ್ಲ. ಆದ್ರೂ ಕೂಡ ಎಂದೂ ಕೂಡ ಮುಸಲ್ಮಾನ್ ವಿರೋಧಿಸುವುದಿಲ್ಲ. ಯಾಕೆ ವಿರೋಧಿಸುವುದಿಲ್ಲ? ವಾಲ್ಮೀಕಿ ರಾಮಾಯಣದ ಬಗ್ಗೆ ನಾನು ಹೇಳ್ತೇನೆ, ಇತಿಹಾಸದಲ್ಲಿ ಏನಾದರೂ ತಪ್ಪಿದ್ದೆ, ಒಂದು ತಪ್ಪು ಸಂಭವಿಸಿದೆ ಎಂದಾದ್ರೆ ಅದನ್ನು ಚರ್ಚಿಸುವಂತ ವಿಧಾನಗಳಿವೆ. ಈಗ ನೋಡಿ, ಈ ವಿರೋಧ ಉಂಟಲ್ಲ, ಇದು ನಿಜವಾಗಿ ಟಿಪ್ಪು ಸುಲ್ತಾನರ ವೈಯಕ್ತಿಕವಾದ ಶ್ರೇಷ್ಠ ಒಂದು ವ್ಯಕ್ತಿಯವರು. ಹೌದು ಸ್ವಾಮಿ, ಅದನ್ನು ರಾಜ್ಯ ಸರ್ಕಾರ ದಿನಾಚರಣೆ ಮಾಡಿದ್ದು ಅದು ಇವರೇ ಮಾಡಿದ್ದು. ಯಾರು? ಸಿದ್ದರಾಮಯ್ಯ ಮಾಡಿದ್ದು. ಅದಕ್ಕಿಂತ ಮುಂಚೆ ವಾಲ್ಮೀಕಿ ಜಯಂತಿ ಇರಲಿಲ್ಲ ಇಲ್ಲಿ. ಅಧಿಕೃತ ಸರ್ಕಾರದ ಕಾರ್ಯಕ್ರಮವಾಗಿ ಅದನ್ನು ಮಾಡಿದ್ರು. ಹಾಗಾದ್ರೆ ಒಂದು ವಾಲ್ಮೀಕಿ ಜನಾಂಗವನ್ನು ಆಕರ್ಷಿಸಲಿಕ್ಕೆ ಯಾರೋ ಮಾಡಿದ್ರು, ಯಾವ್ದೊಂದು ಸರ್ಕಾರ ಇದ್ದಾಗ ಮಾಡಿದ್ರು ಅಂತ. ಹಾಗೆ ಟಿಪ್ಪು ಜಯಂತಿ ಮಾಡೋದಕ್ಕೆ ಅದೇ ಉದ್ದೇಶ ಇರಬಹುದು. ಟಿಪ್ಪು ಸುಲ್ತಾನರ ಜಯಂತಿ ಒಂದು ವೇಳೆ ಸರ್ಕಾರ ಆಚರಿಸದಿದ್ರೆ ಮುಸಲ್ಮಾನರ ಮತ ಸಿಗುವುದಿಲ್ಲ ಎಂದು ಭಾವಿಸುವ ಅಗತ್ಯ ಇಲ್ಲ. ಆಚರಿಸಿದ್ದರಿಂದ ಸರ್ಕಾರಕ್ಕೆ ಒಂದು ಮತ ಹೆಚ್ಚು ಸಿಗ್ತದೆ ಎಂದು ಭಾವಿಸುವುದು ಬೇಡ. ಅಲ್ಲ, ಇದು ಏನಾಗಿದೆ ಬಹಳ ಸ್ಪಷ್ಟವಾಗಿ ಸರ್ಕಾರ ಒಂದು ಮತ ವೋಟ್ ಬ್ಯಾಂಕಿಗೋಸ್ಕರ ಇದನ್ನು ಟಿಪ್ಪು ಜಯಂತಿಯನ್ನು ಮಾಡಿತ್ತು. ಅಲ್ಲ, ಈಗ ಯಾಕಂದ್ರೆ ನಾನು ಹೇಳುದು ಒಂದು ವಿಚಾರ ಏನಂದ್ರೆ, ಇಷ್ಟು ವರ್ಷ ಇಲ್ಲದ ಟಿಪ್ಪು ಜಯಂತಿ ಇದು ಬೇಕಿತ್ತ ಅಂತ ಕೇಳುದು. ಒಂದು ವೇಳೆ ಅವರ ಡೇಟ್ಗಳ ಹುಟ್ಟಿದ ಡೇಟ್ ಕೂಡ ತಪ್ಪುಂಟು. ಮತ್ತೊಂದು ಮುಸಲ್ಮಾನ ನನ್ನಲ್ಲಿ ಕೂಡ ತುಂಬಾ ಆತ್ಮೀಯ ಮುಸಲ್ಮಾನರು ತುಂಬಾ ಜನ ಇದ್ದಾರೆ, ನಾನು ಕೂಡ ನನ್ನ ಆತ್ಮೀಯರಿದ್ದಾರೆ. ಅವರು ಹೇಳ್ತಾರೆ ಈ ಅವಕಾಶ ಇದು ಬೇಡ ಇತ್ತು, ನಮ್ಮ ಹಿಂದೂ ಮುಸ್ಲಿಮರ ಸಹೋದರತ್ವ ಎನ್ನುವುದು ಭಾವೈಕ್ಯತೆ ಎನ್ನುವುದು ಒಡೆದಾಳುವ ರೀತಿ. ಸಮಸ್ಯೆ ಏನಾಗಿದೆ ಅಂತ ಗೊತ್ತುಂಟ? ಇತಿಹಾಸದಲ್ಲಿ ಯಾವುದೊಂದು ಆಚರಣೆ ಮಾಡುವಾಗ, ಈಗ ನಾವು ದೀಪಾವಳಿ ಆಚರಿಸುವಾಗ ಪಟಾಕಿ ಸಿಡಿಸಬಾರದು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿತು. ನೋಡಿ, ಡೆಲ್ಲಿಯಲ್ಲಿ ಸುಪ್ರೀಂ ಕೋರ್ಟ್ ನ ಬಾಗಿಲಲ್ಲಿ ಹೋಗಿರೋ ಪಟಾಕಿ ಸಿಡಿಸಿ ಅದನ್ನು ವಿರೋಧಿಸಿದ್ರು. ಮತ್ತೆ ಅದಕ್ಕೆ ಸಿಡಿಸಬಾರದು, ಮಾರಬಾರದು ಅಂತ ಅಲ್ಲ, ಅಂದ್ರೆ ನೋಡಿ, ಅಷ್ಟು ಮಾತ್ರ ಅಲ್ಲ, ನಾನು ಹೇಳ ಬಯಸ್ತೇನೆ, ದೀಪಾವಳಿಯ ಸಂದರ್ಭಗಳಲ್ಲಿ
ಈ ಪಟಾಕಿ ಸಿಡಿಸುವಾಗ ಎಲ್ಲರೂ ಒಂದು ಕುತೂಹಲದಲ್ಲಿ ನೋಡ್ತಾರೆ. ಮುಸ್ಲಿಂ ಮಕ್ಕಳು ಕೂಡ ಹೋಗಿ ಪಟಾಕಿ ಸಿಡಿಸ್ತಾರೆ. ಎಲ್ಲೂ ಕೂಡ ಅಲ್ಲಿ ಆ ಬಗ್ಗೆ ಭೇದವ ಮಾಡಲಿಲ್ಲ. ಇದು ಹಿಂದೂಗಳ ಆಚರಣೆ, ಅದರ ಹತ್ತಿರ ಹೋಗಬಾರ್ದು, ಅದು ನೋಡಬಾರ್ದು ಇರಲಿಲ್ಲ. ಆದ್ರೆ ಈಗೇನಾಯ್ತಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟದ್ದು ಆದೇಶ, ಮುಸಲ್ಮಾನರಿಗೂ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಸಂಬಂಧ ಇರಲಿಲ್ಲ. ಅದನ್ನು ಅದಕ್ಕೆ ಧರ್ಮದ ಒಂದು ಚೈನಾ ದೇಶದ ಪಟಾಕಿಯನ್ನು ಬಿಡಬೇಡಿ ಇಲ್ಲಿ. ಯಾಕಂದ್ರೆ ನಮ್ಗೆ ಇಲ್ಲಿ ಪರ್ ಡೇ ಚೈನಾ ದೇಶದ ಭಾರತದ ಆರ್ಥಿಕ ಸಂಪತ್ತು ದಿವಸಕ್ಕೆ 1500 ಕೋಟಿ. ಈಗ ಸುಪ್ರೀಂ ಕೋರ್ಟ್ ಆದೇಶಿಸುವಾಗ ಮೊನ್ನೆ ತ್ರಿವಳಿ ತಲಾಖ್ ಆದೇಶ ಕೊಟ್ಟಿತ್ತು. ನಾವು ಮೊದಲಾಗಿ ಒಪ್ಪಿಕೊಂಡವರು ನಾವು ಅಲ್ಲಲ್ಲ. ಯಾಕಂದ್ರೆ ಹಿಂದೂ ಧರ್ಮದ ಎಲ್ಲ ಜನರು ಒಪ್ಪಿದ್ದಾರೆ. ಯಾಕಂದ್ರೆ ಒಂದು ಮುಸ್ಲಿಂ ಸಹೋದರಿಗೆ ತೊಂದರೆ ಆಗ್ತದೆ ಅಂತ ಹೇಳುವಾಗ ನಾವು ಒಪ್ಪಿಕೊಳ್ಬೇಕು ಎಲ್ಲರೂ. ಅದು ತೊಂದರೆಗೆ ಆಗಿದ್ದಲ್ಲ ಸ್ವಾಮಿ, ಅದು ತೊಂದರೆಗಾಗಿ ಬ್ಯಾನ್ ಮಾಡಿದ್ದಲ್ಲ. ಒಂದು ಮುಸ್ಲಿಂ ಮಹಿಳೆಗೆ ತೊಂದರೆ ಆಗುತ್ತೆ, ಒಂದು ಮುಸ್ಲಿಂ ಮಹಿಳೆಗೆ ತ್ರಿವಳಿ ತಲಾಖ್ ಅಲ್ಲಲ್ಲ, ತ್ರಿವಳಿ ತಲಾಖ್ ಅನ್ಯಾಯ ಆಗುತ್ತೆ. ನೋಡಿ, ತ್ರಿವಳಿ ತಲಾಖ್ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶದ ಬಗ್ಗೆ ಮುಸಲ್ಮಾನರಿಗೆ ಒಮ್ಮತ ಅಭಿಪ್ರಾಯ ಇಲ್ಲ. ಆದ್ರೂ ಕೂಡ ಯಾಕೆ ವಿರೋಧಿಸಿಲ್ಲ ಅಂದ್ರೆ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಅದಕ್ಕೆ ನ್ಯಾಯಯುತವಾದಂತಹ ರೀತಿಯಲ್ಲಿ ಯಾವ ರೀತಿ ಬಿಟ್ಟು ನಾವು ಒಂದು ವೇಳೆ ಅದನ್ನು ವೋಟ್ ಬ್ಯಾಂಕ್ ಮಾಡಿದ್ರೆ ಸಮಸ್ಯೆ ಹೆಚ್ಚಾಗುವುದೇ ಹೊರತು ಅದು ಕಡಿಮೆ ಆಗುದಿಲ್ಲ. ಟಿಪ್ಪು ಸುಲ್ತಾನ್ ಸಮಸ್ಯೆ ಕೂಡ ಅದೇ ಆದದ್ದು. ಟಿಪ್ಪು ಸುಲ್ತಾನ್ರ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಯಡಿಯೂರಪ್ಪ ಆಗಿರಲಿ, ಅಶೋಕ್ ರವರೇ ಆಗಿರಲಿ, ಅವರಿಗೆ ಅವರ ಬಗ್ಗೆ ಪ್ರಾಮಾಣಿಕವಾದಂತ ಗೌರವ ಇದೆ ಟಿಪ್ಪು ಸುಲ್ತಾನ್ರ ಬಗ್ಗೆ. ಆದ್ರೆ ರಾಜಕೀಯ ಸ್ಥಿತಿಗತಿ ಏನಾಗಿದೆ ಅಂದ್ರೆ ಬಾಯಿ ಬಿಟ್ರೆ ಎಲ್ಲಿಯಾದ್ರೂ ಅವರ ಸ್ಥಾನಮಾನಕ್ಕೆ ಚ್ಯುತಿ ಆಗ್ತದೆ ಎಂಬ ಹೆದರಿಕೆ ಅವರಿಗೆ ಇಲ್ಲ. ಯಾಕಂದ್ರೆ ಈಗಿನ ಇತಿಹಾಸಕಾರ ಅದನ್ನು ತಿರ್ಚಿದ್ದಾರೆ, ವಿಷಯ ಅಷ್ಟೇ. ಯಾಕಂದ್ರೆ ನಾವು ಹೇಳೋದು ಯಾರ ಬಗ್ಗೆ ಕೂಡ ಗೌರವ ಇರಬೇಕು, ಅದು ಬೇರೆ, ಅದು ಎರಡನೇದು. ಆದ್ರೆ ಅವರ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಲ್ಲ, ಆ ಇತಿಹಾಸವನ್ನು ತಿಳ್ಕೊಂಡು ನಾವು ಗೌರವ ಕೊಡೋದು ನಮ್ಮ ಇದು ಮಾಡಬೇಕು. ಜಗತ್ತಿನಲ್ಲಿ ಹಿಂದೂ ಸಮಾಜ ಅಂದ್ರೆ ಭಾರಿ ಶ್ರೇಷ್ಠ ಸಮಾಜ, ಒಂದು ಹಿಂದೂ ಧರ್ಮ. ಯಾಕಂದ್ರೆ ಸನಾತನ ಧರ್ಮ ಹಿಂದೂ ಧರ್ಮ, ಮತಗಳು ಈಗ ಜೈನ ಮತ. ನಾವು ಡಿವೈಡ್ ಮಾಡುವುದು ಬೇಡ ಸಮಾಜವನ್ನು, ನಾವು ಸಮಾಜವನ್ನು ಡಿವೈಡ್ ಮಾಡುದು. ಈಗ ಪ್ರಶ್ನೆ ಇರುವುದು, ನೀವು ಹೇಳಿದ್ರೆ ಕಿತ್ತೂರು ಚೆನ್ನಮ್ಮ ಜಯಂತಿ ಅಥವಾ ಯಾವುದೇ ಇಷ್ಟು ಜಯಂತಿ, ಎಲ್ಲಿ ಕೂಡ ನೀವು ಆಗಲಿ ಅಥವಾ ಹಿಂದೂ ಆಗಲಿ ಯಾವುದೇ ಒಂದು ಧರ್ಮದವರು ವಿವಾದವನ್ನು ಅಥವಾ ಕಿತ್ತೂರು ಚೆನ್ನಮ್ಮ ಸರಿ ಇರಲಿಲ್ಲ ಅಥವಾ ಈಗ ಮತಾಂತರ ಆಗ್ತಿತ್ತು ಬೇರೆ ಬೇರೆ ಕಾರಣ ಕೊಟ್ಟು ಅವಳ ಹೆಸರನ್ನು ಕೆಟ್ಟದಾಗಿ ಚಿತ್ರಿಸಿರಲಿಲ್ಲ. ಆದರೆ ಟಿಪ್ಪು ಸುಲ್ತಾನ್ ವಿಷಯ ಬಂದಾಗ ಇತಿಹಾಸಕಾರರಲ್ಲೇ ಡಿವೈಡ್ ಇದೆ. ತುಂಬ ಜನ ಇತಿಹಾಸಕಾರರು ವಿದೇಶಗಳಿಂದ ಬಂದಿಲ್ಲ ಸ್ಟಡಿ ಮಾಡಿದ್ದಾರೆ ಆ ಟೈಮಲ್ಲಿ, ಹೈದರಾಬಾದ್ ಟೈಮಲ್ಲಿ, ಟಿಪ್ಪು ಜಯಂತಿ ಟೈಮಲ್ಲಿ, ಟಿಪ್ಪು ಸಮಯದಲ್ಲಿ ಅವರು ಲಂಡನ್ಗೆ ಪತ್ರ ಬರೀತಿದ್ರು, ನಾನು ಇಷ್ಟು ಜನ ಮತಾಂತರ ಮಾಡ್ತಾ ಇದ್ದೇನೆ, ಇಷ್ಟು ನಾನು ಹಿಂದೂಗಳನ್ನು ಕೊಂದಿದ್ದೇನೆ, ಇಷ್ಟು ನಂಬೂದಿರಿಗಳನ್ನು ಕೊಂದಿದ್ದೇನೆ, ಇಷ್ಟು ಕೂರ್ಗೆಗಳನ್ನು ಕೊಂದಿದ್ದೇನೆ, ಇಷ್ಟು ಹಿಂದೂಗಳಿಗೆ ಮುಂಜಿ ಮಾಡಿದ್ದೇನೆ, ಹಾಗೆಲ್ಲ ಬರಿತಾ ಇದ್ರು. ಆದ್ರಿಂದ ವಿವಾದ ಬಂತು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಸ್ವಾಮಿ, ಇತಿಹಾಸವನ್ನು ನಾವು ನೋಡಿದರೆ ಆರೋಪ ಹೊರಿಸುವುದು ಬಹಳ ಸುಲಭ, ಎಲ್ಲ ಆರೋಪವನ್ನು ಹೊರಿಸಬಹುದು. ಇತಿಹಾಸ ಬರೆಯುವವರು, ಇತಿಹಾಸ ತಜ್ಞರು ಪ್ರತಿಯೊಂದು ವಿಚಾರಕ್ಕೂ ಕೂಡ ಆಧಾರ ಕೊಡಬೇಕು. ಇಲ್ಲಿ ಸ್ಟೋರಿ ಮತ್ತು ಹಿಸ್ಟ್ರಿಗಿರುವಂಥ ವ್ಯತ್ಯಾಸ ಏನು? ಸ್ಟೋರಿ ಅಂದ್ರೆ ಅಜ್ಜಿಕತೆ, ಒಂದಾನೊಂದು ಕಾಲ ರಾಜನಿದ್ದ, ಎಲ್ಲಿದ್ದ, ಹೇಗಿದ್ದ ಯಾರಿಗೂ ಗೊತ್ತಿಲ್ಲ, ಅದೊಂದು ಕತೆ. ಒಂದು ಕಾಲದಲ್ಲಿ ಈ ದೇಶವನ್ನು ಆಳಿದಂಥ ಒಬ್ಬ ರಾಜನಿದ್ದ, ಒಂದು ಇತಿಹಾಸ ಉಂಟು, ಡೇಟ್ ಇದೆ, ಡೇ ಇದೆ. ಬಹಳ ಅವನ ಪರವಾಗಿ ಬರ್ದ್ರೆ ಅದು ಸರಿ, ಅವನ ವಿರೋಧವಾಗಿ ತಪ್ಪು. ನಿಮಗೆ ಟಿವಿಯಲ್ಲಿ ನಮ್ಮ ಸಂಜಯ್ ಖಾನ್ ರವ್ರದ್ದು ದಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಬಂದಿತ್ತು, ಅದರದ್ದು ನಿರೂಪಣೆ ಮಾಡಿ ಅದರ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಮತ್ತು ಯಾರ ಕತೆ ಗೊತ್ತಿಲ್ಲ ನಿಮಗೆ? ಅದು ಭಗವಾನ್ ಎಸ್ ಗಿದ್ವಾನ್ರ ಕತೆ. ಭಗವಾನ್ ಎಸ್ ಗಿದ್ವಾನ್ ಟಿಪ್ಪು ಸುಲ್ತಾನ್ರ ಬಗ್ಗೆ ಅಧ್ಯಯನ ನಡೆಸುವ ಒಂದು ಕಾರಣ ಇದೆ. ಅವ್ರು ಲಂಡನ್ನ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ರು, ನಡೆದುಕೊಂಡು ಹೋಗ್ತಾ ಇರುವಾಗ ಜೋರು ಮಳೆ ಬಂತು. ಮಳೆ ಬಂದಾಗ ಆ ಮಳೆಯಲ್ಲಿ ಅವರು ಹೀಗೆ ಹೋಗ್ತಾ ಇರುವಾಗ ಒಬ್ಬ ಫ್ರೆಂಚ್ ವಿದ್ಯಾರ್ಥಿ ಅಲ್ಲಿ ಓಡಿ ಬಂದ, ಈ ಕೊಡೆ ಕೆಳಗೆ ಬಂದ. ಕೆಳಗೆ ಬಂದು ಮಾತುಕತೆ ನಡೆಯಿತು. ಆ ಕೇಳಿದ್ದ ಭಗವಾನ್ ಎಸ್ ಗಿದ್ವಾನ್ ಅವರು ಹೇಳಿದ್ದ ಮಾತು, ಈ ದೇಶದವರವರು ಅವರು ಹೇಳಿದ್ರು, ತಾವು ಎಲ್ಲಿಯವರು? ನಾನು ಭಾರತದವನು ಹೇಳಿದ್ರು, ನನಗೆ ಐ ಆಮ್ ಇಂಡಿಯನ್. ಹಾಗೆ ನಾನು ಫ್ರೆಂಚ್ ವಿದ್ಯಾರ್ಥಿ. ಮತ್ತೆ ಯಾಕೆ? ನಾನು ಒಂದು ಅನ್ವೇಷಣೆಯಲ್ಲಿ ಇದ್ದೇನೆ. ಜಗತ್ತಿನ ಸ್ವಾತಂತ್ರ್ಯ ಸಂಗ್ರಾಮಗಳಲ್ಲಿ ಭೂಮಿಗಾಗಿ ಹೋರಾಡಿ ವಿದೇಶಿಗರನ್ನು ಸೋಲಿಸಲು ಹೋರಾಡಿ ಹುತಾತ್ಮರಾದ ವ್ಯಕ್ತಿಗಳ ಪಟ್ಟಿ ಮಾಡ್ತಾ ಇದ್ದೇನೆ. ನನಗೆ ಯಾರು ಕೂಡ ಸಿಗಲಿಲ್ಲ, ಒಬ್ಬನು ಸಿಕ್ಕಿದ್ದಾನೆ ಹೇಳಿದ್ರು. ಯಾರು ನನಗೆ ಹೇಳಿದ್ರು? ಭಗವಾನ್ ಎಸ್ ಗಿದ್ವಾನ್. ಭಾರತದಲ್ಲಿ ಮೈಸೂರು ಎಂಬ ಪ್ರಾಂತ್ಯದ ರಾಜ್ಯ ಟಿಪ್ಪು ಸುಲ್ತಾನ್ ಬಗ್ಗೆ ನನಗೆ ಸಿಕ್ಕಿದೆ, ಅದರ ಬಗ್ಗೆ ನಾನು ಬಯೋಗ್ರಫಿ ಮಾಡ್ತಾ ಇದ್ದೇನೆ ಅಂತ ಹೇಳಿ. ನೋಡಿ, ಆ ಬಳಿಕ ಭಗವಾನ್ ಎಸ್ ಗಿದ್ವಾನ್ ಚರಿತ್ರೆ ಬರೆದದ್ದು. ಭಗವಾನ್ ಎಸ್ ಗಿದ್ವಾನ್ ಮುಸಲ್ಮಾನ್ ಅಲ್ಲ. ಸರಿ, ಹಿಂದೂಗಳು ಬರೆದ ಕೂಡಲೇ ಅದನ್ನು ಅಲ್ಲ ಸ್ವಾಮಿ. ಈ ದೇಶದಲ್ಲಿ ಚರಿತ್ರೆಯನ್ನು ರೂಪಾಂತರ ಮಾಡುವಂತ ಕಾಲ ಕಳೆದ ಒಂದು 2 ದಶಕದಿಂದ ಆದದ್ದು, ಹಳೆ ಶತಮಾನದ ಕಥೆ. ತುಂಬಾ ಜನ ಮುಸಲ್ಮಾನರಲ್ಲೇ ಟಿಪ್ಪನ್ನು ವಿರೋಧಿಸುವವರು ಇರ್ಬೋದಾ ಅಥವಾ ನಿಮ್ಗೆ ಎಲ್ಲರೂ ಕೂಡ ಯಾಕೆ ವಿರೋಧಿಸಬೇಕಂತ?
ಯಾಕೆ ವಿರೋಧಿಸಬೇಕು? ಎಷ್ಟೋ ಜನ ಇದ್ದಾರೆ. ಅಲ್ಲ, ಯಾಕೆ ವಿರೋಧಿಸಬೇಕು? ಟಿಪ್ಪು ಜಯಂತಿಯನ್ನು ಈಗ ನೋಡಿ, ಈಗ ಶಿವಾಜಿ ಇಲ್ಲಿ ಟಿಪ್ಪು ಜಯಂತಿಯನ್ನು ಎಷ್ಟೋ ಜನ ಪ್ರಜ್ಞಾವಂತ ನಾಗರಿಕರು ಅದನ್ನು ವಿರೋಧಿಸ್ತಾರೆ. ಯಾಕಂದ್ರೆ ನಮ್ಮ ಭಾವೈಕ್ಯತೆಗೆ ಅದು ಧಕ್ಕೆ ಬರ್ತದೆ. ಯಾಕಂದ್ರೆ ನಾವು ಅಣ್ಣ ತಮ್ಮಂದಿರಾಗಿದ್ದ ಸಂಸವನ್ನು ಈಗ ಟಿಪ್ಪು ಜಯಂತಿ ಬಂದು ಕಳೆದ 1 ವರ್ಷಗಳಿಂದ ಏನೆಲ್ಲ ಆಯ್ತು, ಎಷ್ಟೋ ಮರಣ ಆಗಿದೆ, ಎಷ್ಟೋ ಡೆತ್, ಇಲ್ಲೇ ಕೊಲೆ ಪಾತಕ ಆಯ್ತು, ಇದು ನಮ್ಮ ಯಾಕೆ ಆಯ್ತು ನೋಡಿ. ನಾವು ವಿರೋಧ ಮಾಡಿದ ಕಾರಣ ಆಯ್ತು, ರಾಜಕೀಯ ಕಾರಣಕ್ಕಾಗಿ, ರಾಜಕೀಯ ಕಾರಣಕ್ಕೆ ಅದು ಮಾಡ್ತಿದ್ರು. ಯಾವುದೇ ಸಮಾಜ, ಯಾವುದೇ ಸಮುದಾಯ ಒಕ್ಕರಳಾಗಿ ಎದ್ದು ನಿಂತನ್ನು ವಿರೋಧಿಸಿಲ್ಲ. ಒಂದು ವೇಳೆ ನಾನು ಹೇಳ್ತೇನೆ, ನಾಳೆ ಬಿಜೆಪಿಯವರು ರಾಜಕೀಯವಾಗಿ ಇದನ್ನು ಜೀವ ಹೋಗುದಿಲ್ಲ. ಪ್ರತಿಭಟನೆ ಮಾಡುವಾಗ ಕುಟ್ಟಪ್ಪನಿಗೆ ಅಲ್ಲಿ ಅವನನ್ನು ಅಟ್ಯಾಕ್ ಮಾಡಿದ್ರು, ಕೊಂದ್ರು ಕುಟ್ಟಪ್ಪ, ಸಂಘದ ಕಾರ್ಯಕರ್ತ. ಅಲ್ಲ ಸ್ವಾಮಿ, ನಾನು ಕೇಳುದು ಕೊಡವದಲ್ಲಿ ಇವತ್ತು ಮಡಿಕೇರಿ ಕೊಡಗಿನವರನ್ನು 40,000 ಕೊಡವನನ್ನು ಕೊಂದ್ರು. ಯಾರು ಕೊಂದದ್ದು? ಅದು ಒಂದು ಒಳ್ಳೆ ಮಾತುಕತೆಯಲ್ಲಿ ಬನ್ನಿ ಅಂತ ಹೇಳಿ ಕೊರೆಸಿ ಟಿಪ್ಪು ಸುಲ್ತಾನ್ ಕೊಲ್ಲಿಸಿದ. ಅದನ್ನ ಚರಿತ್ರೆ ಹೇಳಿದೆ ಅಂತ ನಿಮ್ಗೆ ಅದು ನೀವು ಓದಿದ್ದೀರಾ ಅಥವಾ ನೀವು ಅದನ್ನು ಚರಿತ್ರೆಯನ್ನು ನಾವು ಒಂದು ಕರೆ ಸ್ವೀಕರಿಸಿ ಆ ಬಗ್ಗೆ ಬರ್ತೀನಿ, ನೇರವಾಗಿ ಬರ್ತೇನೆ. ನಮಸ್ಕಾರ. ಹಲೋ ಹಲೋ, ಹೇಳಿ. ನಮಸ್ತೆ. ನಾವು ಪಾಂಡಂಗ್ ನಾಯ್ಕ ಅಂತ ಶಿರ್ಸಿಯಿಂದ. ಹೇಳಿ ನಿಮ್ಮ ಅಭಿಪ್ರಾಯ. ನೀವು ಟಿಪ್ಪು ಜಯಂತಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ರಿ, ಅವರು ಮಾತಾಡ್ತಾ ಇದ್ದಾರೆ. ನಿಮ್ಮ ಪಾಯಿಂಟ್ ಹೇಳಿ. ಒನಕೆ ಓಬವ್ವ ಜಯಂತಿ ಅಂತ ನಾವು ಮಾಡ್ತೇವೆ ಶಿರ್ಸಿಯಿಂದ. ಹಲೋ ಹಲೋ, ಅರ್ಥ ಆಗ್ಲಿಲ್ಲ, ಇನ್ನೊಮ್ಮೆ ಹೇಳಿ. ಒನಕೆ ಓಬವ್ವ ಜಯಂತಿ ಅಂತ ನಾವು ಮಾಡ್ತೇವೆ. ಸರಿ, ಒನಕೆ ಓಬವ್ವ ಜಯಂತಿ ಮಾಡ್ತೀರಾ? ಸರಿ. ಒನಕೆ ಓಬವ್ವ ಆಲ್ಮೋಸ್ಟ್ ಇಂಡಿಯಾ ಫೇಮಸ್ ಲೇಡಿ. ಓಕೆ, ಕರೆಕ್ಟ್. ಸರಿ. ಅದಕ್ಕೂ ಟಿಪ್ಪು ಒನಕೆ ಓಬವ್ವ ಚಿತ್ರದುರ್ಗ, ಅವರು ಟಿಪ್ಪುದು ಇವರು ಹೈದರಾಬಾದ್ ಇದ್ದಾರಲ್ಲ, ಚಿತ್ರದುರ್ಗ ಕೋಟೆ ಎಲ್ಲ ಲೂಟ್ ಮಾಡಿದವರು ಅವರು. ಸರಿ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಓಕೆ, ಟಿಪ್ಪು ಸುಲ್ತಾನ್ ಆಗಿದ್ರೆ ಸ್ವಾತಂತ್ರ್ಯ ಹೋರಾಟಗಾರ ನಿಮ್ಗೆ ಕೊಡ್ತೇನೆ ನಾನು. ನಿಮ್ಗೆ ಪಾಯಿಂಟ್ ಆಯ್ತು. ಅಲ್ಲ, ಒನಕೆ ಓಬವ್ವ ಜಯಂತಿ ಮಾಡಿಸ್ತಾರೆ, ಪ್ರಾಬ್ಲಮ್ ಇಲ್ಲ. ಟಿಪ್ಪು ಸುಲ್ತಾನ್ ಬಗ್ಗೆ ಏನು ಹೇಳ್ತೀರಿ ಹಾಗಾದ್ರೆ? ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹೇಳಿ, ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಚರಿತ್ರೆಯಲ್ಲಿ ಹೇಳಿದೆ. ನಾನು ಕೇಳುವುದು, ಟಿಪ್ಪು ಕೆಲವನ್ನ ಸುತ್ತ ಪ್ರದೇಶಗಳಲ್ಲಿ ಕೆಲವನ್ನ ರಾಜ್ಯಗಳನ್ನು ದಂಡೆತ್ತು ಹೋಗೋದ್ರಲ್ಲೇ ಟಿಪ್ಪು ಟೈಮ್ ಆಗಿದ್ದ. ಮತ್ತೆ ಇಲ್ಲಿ ಸ್ವಾತಂತ್ರ್ಯ ಹೋರಾಟ. ನೋಡಿ ಸ್ವಾಮಿ, ಒಂದು ವಿಚಾರ ಹೇಳ್ತೇನೆ. ನಾವು ಇಬ್ಬರು ಕೂಡ, ಎಲ್ಲರೂ ಕೂಡ ಚರಿತ್ರೆ ಅಧ್ಯಯನ ಮಾಡಲೇಬೇಕು. ನಾನು ನಿಜವಾಗಿ ಹೇಳುವುದೇಂದರೆ, ನಾನು ಅನೇಕ ವೇದಿಕೆಗಳಲ್ಲಿ ಪ್ರಸ್ತಾಪಿಸಿದ್ದೇನೆ. ನಾನು ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಅಭಿಮಾನದಿಂದ ಮಾತಾಡ್ತೇನೆ. ಯಾಕೆಂದರೆ ಒಂದು ಚರಿತ್ರೆ ಅದು. ಕೆಲವರು ಪುರಾಣ ಹೇಳ್ತಾರೆ, ಕೆಲವರು ಚರಿತ್ರೆ ಹೇಳ್ತಾರೆ. ಇರಲಿ, ಅಲ್ಲಿ ನಡೆದಂತಹ ತಪ್ಪು ಒಪ್ಪುಗಳ ಬಗ್ಗೆ ತೀರ್ಮಾನ ಮಾಡೋದು ನಾವಲ್ಲ. ಯಾಕೆಂದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರಲಿಲ್ಲ. ಅಲ್ಲ, ಇತಿಹಾಸಕಾರರು ಕೂಡ ಬೇರೆ ಬೇರೆ ಬರ್ದಿದ್ದಾರೆ. ಸ್ವಾಮಿ, ನಾವು ಬಾಲ್ಯದಲ್ಲಿ ಇರುವಾಗ ಅವರನ್ನು ಮೈಸೂರಿನ ಹುಲಿ ಅಂತ ಕರೀತಾ ಇದ್ದೇವೆ. ಎಷ್ಟರ ತನಕ ಕರೆದಿದ್ದೆವು. ಬಿಜೆಪಿ ಸರ್ಕಾರ ಬರುವುದಕ್ಕಿಂತ ಮುಂಚಿತವಾಗಿ ಮುಂಚಿನ ತನಕ ಅವರು ಟಿಪ್ಪು ಸುಲ್ತಾನ್ ಅಂದ್ರೆ ಮೈಸೂರಿನ ಹುಲಿ. ಆ ಬಳಿಕ ಹೇಗೆ ವಿವಾದ ಉಂಟಾಯಿತು ಹೇಳಿ? ಅಲ್ಲ, ಮೈಸೂರಿನ ಹುಲಿ ಅಂತ ಹೇಳಿ ಅದು ಹೇಗೆ ಇತಿಹಾಸಕಾರರು ಹೇಳಿದಲ್ಲ. ಯಾಕಂದ್ರೆ ಅಲ್ಲಿ ಅದು ನಾನು ಹೇಳ್ತೇನೆ, ಅಲ್ಲಿ ಒಬ್ರು ಫಿರಂಗಿ ಇರುವವರು ಅದರ ಆಟಿಕೆಯ ಸಾಮಾನು ಹಿಡ್ಕೊಂಡು ಅವರ ಅರಮನೆಯಲ್ಲಿ ಹುಲಿಯನ್ನು ಸಾಕ್ತಿದ್ರು ಅಷ್ಟೇ. ಅದರಲ್ಲಿ ಅದನ್ನು ಕೊಂದಿದ್ದಾರೆ. ನಾನು ಇತಿಹಾಸ ಹೇಳ್ತೇನೆ. ನಿಮ್ಗೆ ಅನಿಸ್ತುಂಟು ಬಿಜೆಪಿ ಟಿಪ್ಪುವನ್ನು ಮುಸ್ಲಿಂ ಎನ್ನುವ ಕಾರಣಕ್ಕೆ ವಿರೋಧ ಮಾಡ್ತಾ ಉಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಅಲ್ಲ, ಸದ್ಯದ ರಾಜಕೀಯ ಸ್ಥಿತಿಯಲ್ಲಿ ಒಂದು ಮತ್ತಾದ್ರೂ ಸಿಗ್ಬೋದೆಂಬ ಆಸೆಯಿಂದ ಆಕಾಂಕ್ಷೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಅಬ್ದುಲ್ ಕಲಾಂ ಅವರದ್ದು ಮಾಡಿದ್ರೆ ಶ್ರೇಷ್ಠ ವಿಜ್ಞಾನಿ, ಒಂದು ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಶಿಶುನಾಳ ಸಂತರಿದ್ದಾರೆ, ಒಂದು ಸುಳ್ಳನ್ನು ರಾಷ್ಟ್ರೀಯತೆಗೆ ಬೇಕಾಗಿ ಬಂದವರಲ್ಲ. ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ನೀವು ಆಚರಣೆ ಮಾಡಿ, ನಾವು ಒಟ್ಟು ಸೇರಿ ಮಾಡುವ. ಅಲ್ಲ, ಒಂದು ಸುಳ್ಳನ್ನು 1000 ಬಾರಿ ಹೇಳಿದ್ರೆ ಅದು ಸತ್ಯವಾಗಿ ಕಾಣ್ತದೆ ಎಂಬ, ಅಂದ್ರೆ ಅಬ್ದುಲ್ ಕಲಾಂ ಅವರು ಅಲ್ಲ ಎಂಬ ಆ ವಿಚಾರದಂತೆ ಟಿಪ್ಪು ಸುಲ್ತಾನ್ರ ಬಗ್ಗೆ ಪದೇ ಪದೇ ಪ್ರಪ್ರಥಮವಾಗಿ ನಮ್ಮ ಸಭಾಪತಿ ಸಭಾಪತಿ ಶಂಕರಮೂರ್ತಿ ಅವರು ಹೇಳಿದ್ರು. ಆ ಬಗ್ಗೆ ಬರ್ತೇನೆ. ಒಂದು ಕರೆ ಬಹುಶಃ ಕಾಯ್ತಾ ಇರಬಹುದು ಅಂತ ಅನ್ಕೊಂಡಿದ್ದೇನೆ. ನಮಸ್ಕಾರ. ಹಲೋ ಹಲೋ ಹಲೋ. ಓಕೆ, ಆ ಕರೆಯನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓಕೆ, ನೀವು ಅಂದ್ರೆ ಶಂಕರಮೂರ್ತಿ ಪ್ರಥಮವಾಗಿ ಹೇಳಿದ್ರು ಕನ್ನಡ ವಿರೋಧಿ ಅಂತ, ಅಲ್ಲಿಂದ ಆರಂಭ ಆಯಿತು. ಅಷ್ಟರ ತನಕ ಈ ರಾಜ್ಯದಲ್ಲಿ
ಬ್ರಿಟಿಷ್ ಈ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ ಬಗ್ಗೆ ಅಂತ ಅಂತ ಅವರ ಮಾತೇ ಇರಲಿಲ್ಲ. ಪರ್ಷಿಯನ್ ಭಾಷೆಯಲ್ಲಿ ಹೌದೌದು, ನಿಜವಾಗ್ಲೂ ಕನ್ನಡ ವಿರೋಧಿ. ಸ್ವಾಮಿ, ಯಾಕಂದ್ರೆ ಒಂದು ಪ್ರಶ್ನೆ ಕೇಳ ಬಯಸ್ತೇನೆ ನಾನು ಬಿಜೆಪಿ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ, ಯಾಕೆಂದ್ರೆ ನಾನು ಪಕ್ಷಾತೀತ ವ್ಯಕ್ತಿ. ಅಧಿಕೃತವಾಗಿ ಈಗಲೂ ಮೈಸೂರು ಅರಮನೆಯ ಲಿಪಿ ಉಂಟಲ್ಲ, ಅದು ಪರ್ಷಿಯನ್. ಯಾಕೆ ಬದಲಿಸಲಿಲ್ಲ ಇವರು? ಯಾಕೆ ಅದ್ರ ಇವರು ಹೋರಾಡ್ತಾ ಇಲ್ಲ ಇವರು? ಇವರು ಬಹಳ ವಿಜೃಂಭಣೆಯಿಂದ ಅವರು ಇದು ಮಾಡ್ತಾರೆ, ಯಾವುದು ದಸರಾ ಆಚರಿಸ್ತಾರೆ. ಅವರ ಇವತ್ತು ಕೂಡ ಅಲ್ಲಿ ಇರುವಂತ ಮೊಹರು ಅದು ಪರ್ಷಿಯನ್ ಲಿಪಿಯಲ್ಲೇ ಇದೆ. ಯಾಕೆ ಒಪ್ಪಿಕೊಂಡಾಗಾಯ್ತಾ ಅವರು ಪರ್ಷಿಯನ್? ಹಾಗೆ ಒಪ್ಪಿಕೊಳ್ಳಲಿಕ್ಕೆ, ಯಾಕಂದ್ರೆ ಈಗಿನ ಮುಖ್ಯಮಂತ್ರಿಗಳು ಅಲ್ಲಿಯವರೇ ಅದನ್ನು ಅವರ ತೀರ್ಮಾನ ತಗೊಳ್ಬೇಕಿತ್ತು. ಚೇಂಜ್ ಮಾಡುವ, ಅದನ್ನು ಬದಲಿಸುವಂತ ತೀರ್ಮಾನ ಇತಿಹಾಸ ಇದೆ. ಅಲ್ಲ, ನಾನು ಅದೇನು ಹೇಳೋದು, ಇತಿಹಾಸವನ್ನು ಕೆದಕ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಕೆಲವು ಟಿಪ್ಪು ಸುಲ್ತಾನ್ ಇಟ್ಟ ಪಟ್ಟಂಗಿಯವರೇ ಅವರನ್ನು ಯಾಕೆ ಟಿಪ್ಪು ಸುಲ್ತಾನ್ರನ್ನು ಕನ್ನಡ ಹೇಳ್ತಾರೆ? ಮೈಸೂರಿನ ಹುಲಿ ಅಂತ ಹೇಳಿ ಯಾಕೆ ಹೇಳ್ತಾರೆ? ಇತಿಹಾಸ ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ ಯಾಕೆ ಹೇಳ್ತಾರೆ? ಶಿವಾಜಿ ಪರ್ಷಿಯನ್ ಭಾಷೆಯಲ್ಲಿ ಅವರ ಮರಾಠವಾದದ ಅಧಿಕಾರ ನಡೆಸಿದಂತ ಶಿವಾಜಿಯ ಜನ್ಮದಿನಾಚರಣೆ ಈ ರಾಜ್ಯದಲ್ಲಿ ಆಗ್ತದೆ. ಟಿಪ್ಪು ಸುಲ್ತಾನ್ ಮೈಸೂರು ಕೆಲವು ಕಡೆ ಮಂಗಳೂರನ್ನು ಜಲಾಲಾಬಾದ್ ಅಂತ ಹೆಸರಿಟ್ಟಿರುವಂತಹ ಟಿಪ್ಪುವಿನ ಆಡಳಿತದಲ್ಲಿ ಮಂಗಳೂರನ್ನು ಜಲಾಲಾಬಾದ್ ಅಂತ ಇಟ್ರು. ಅಲ್ಲ ಸ್ವಾಮಿ, ಅದನ್ನು ನಜರಾಬಾದ್ ಅಂತ ಒಬ್ಬ ಅಧಿಕಾರದಲ್ಲಿರುವಾಗ ನನ್ನ ಮನೆಗೆ ನಾನು ಒಂದು ಹೆಸರಿಡ್ತೇನೆ. ಟಿಪ್ಪು ಸುಲ್ತಾನ್ ತೀರಿಕೊಂಡಾದ್ಮೇಲೆ ಯಾರು ವಿರೋಧ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನೇ ಮಾಡ್ಕೊಂಡಿದ್ದಾರೆ. ಮೊದಲಿನ ಹೆಸರು ಹೇಗಿತ್ತು ಹಾಗೆ ಇದ್ದಾರೆ. ಆದ್ರೆ ಟಿಪ್ಪುನ ಆಡಳಿತ ಇರುವಾಗ ಈಗ ನನ್ನ ಮನೆಗೆ ಜಲಾಲಾಬಾದ್ ಮಾಡಿದ, ಮೈಸೂರನ್ನ ನಜರಾಬಾದ್ ಮಾಡಿದ. ಇದು ನಾನು ಹೇಳ್ತೇನೆ, ನನ್ನ ಮನೆಗೆ ನಾನು ಹಣ ಕೊಟ್ಟು ಖರೀದಿಸೋದು ಮನೆ. ನನ್ನ ಮನೆಗೆ ನನ್ನ ಮಗನ ಹೆಸರು ಹಾಕಿದ್ದೆ. ನಾನು ಆ ಮನ ಒಂದೊಬ್ಬ ಹಿಂದೂ ಸಹೋದರಿಗೆ ಮಾರಿದ್ದೆ. ಆ ಹೆಸರು ಇರ್ತದೆ ಹಾಗೆ? ಇಲ್ಲ, ಖಂಡಿತವಾಗಿ ಅದನ್ನು ಬದಲಾಗ್ತಾರೆ. ಜಾತ್ಯತೀತ ರಾಷ್ಟ್ರ ಆದರೆ ಪ್ರಜಾಪ್ರಭುತ್ವವಿಲ್ಲದಂತಹ ರಾಜ್ಯಾಡಳಿತ ಕಾಲದಲ್ಲಿ ಪ್ರತಿಯೊಬ್ಬ ರಾಜನು ಅಧಿಕಾರಕ್ಕೆ ಬಂದಾಗ ತಮಗೆ ಸುಲಭವಾಗಿರುವಂತಹ ಭಾಷೆಗಳನ್ನು ಉಪಯೋಗಿಸಿದ್ದ, ತಮಗೆ ಇಷ್ಟ ಬರುವಂತ ಹೆಸರನ್ನು ಇಡ್ತಿದ್ದ. ಆ ರಾಜರ ಬಳಿಕ ನೋಡಿ, ಟಿಪ್ಪು ಸುಲ್ತಾನ್ 1799ರಲ್ಲಿ ಹುತಾತ್ಮರಾದ್ರು. ಆ ಬಳಿಕ ಸ್ವಾತಂತ್ರ್ಯ ಸಿಗುವ ತನಕ ಇರುವಂತಹ ಸುಮಾರು 150 ವರ್ಷಗಳ ಕಾಲ ಯಾಕೆ ಅವರು ಬದಲಿಸಲಿಲ್ಲ ಅದನ್ನು? ಈಗ ಯಾಕೆ ಅದು ವಿವಾದ ಆಯಿತು? ಇತಿಹಾಸಕಾರರು ಹೇಳುದು ಮಂಗಳೂರು ಹಾಗೆ ಮಂಗಳೂರನ್ನು ಜಲಾಲಾಬಾದ್ ಅಂತ ಹೇಳಿದ್ರು, ಮೈಸೂರನ್ನು ನಜರಾಬಾದ್ ಅಂತ ಹೇಳಿದ್ರು, ಕಣ್ಣನೂರನ್ನು ಕುಸನಾಬಾದ್ ಅಂತ ಹೇಳಿದ್ರು. ಅಲ್ಲ, ಇದೆಲ್ಲ ಇತಿಹಾಸ ಬರೀತದೆ. ಇತಿಹಾಸ ಅದ್ರ ಮೇಲೆ ಅವ್ರು ತೀರಿಕೊಂಡ ಮೇಲೆ ಅದೇ ಯಾರು ವಿರೋಧ ಮಾಡ್ತಿದ್ರು ಮೊದಲಿನ ಹೆಸರನ್ನೇ ಇಟ್ಕೊಂಡ್ರು. ಈಗ ಮಂಗಳೂರಾಗೆ ಇದೆ, ಸಮಸ್ಯೆ ಇಲ್ಲ ಅಂತ. ನಾವು ಒಟ್ಟು ಸೇರಿ ಇನ್ನೊಂದು ವಿಚಾರ ಇಲ್ಲಿ, ಮತ್ತೊಂದು ಅವರ ಸುತ್ತಮುತ್ತ, ಮೈಸೂರಿನ ಸುತ್ತಮುತ್ತ ಇದ್ದ ಎಲ್ಲ ಪ್ರದೇಶಗಳಲ್ಲಿ ಕೂಡ ಫ್ರೆಂಚ್ ಭಾಷೆಯಲ್ಲಿ ಪಾರ್ಷಿಯನ್ನನ್ನೇ ಮಾಡಿಕೊಂಡು ಭಾಷೆಯಲ್ಲೇ ಇರ್ಬೇಕಂತೇಳಿ ಅದನ್ನು ಅಪ್ಪಣೆ ಮಾಡಿ. ಆ ಬಗ್ಗೆ ಚರ್ಚೆ ಮಾಡ್ತೀವಿ ಜನಧ್ವನಿಯಲ್ಲಿ. ಪುಟ್ಟ ವಿರಾಮದ ಬಳಿಕ ನಿಜಕ್ಕೂ ಟಿಪ್ಪು ಸುಲ್ತಾನ್ ಕನ್ನಡ ಭಾಷಾ ವಿರೋಧಿಯಾಗಿದ್ನ, ಕೋಮುವಾದಿಯಾಗಿದ್ನ ಮತ್ತು ಎಲ್ಲ ಒಂದು ಕಡೆಯಲ್ಲಿ ಮತಾಂತರಿ ಕೂಡ ಆಗಿದ್ನ, ಆ ಬಗ್ಗೆ ಇತಿಹಾಸ ಏನು ಹೇಳುತ್ತೆ? ಒಂದು ಸಣ್ಣ ಬ್ರೇಕಿನ ಬಳಿಕ ಆ ಬಗ್ಗೆ ಚರ್ಚೆ ಮಾಡ್ತೀವಿ. ವೆದರ್ ಸೀಲ್, PVC ವಿಂಡೋಸ್ ಮತ್ತು AC ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಹಾಗೂ ಡೈರಿ ಡೇ ಮತ್ತು ಪ್ಯಾರಗಾನ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಟಿಪ್ಪು ಜಯಂತಿಯನ್ನು ಆಚರಿಸಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ಧವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಆಚರಣೆಗೆ ಒಳಪಡಲಿಕ್ಕಿದೆ ಸರ್ಕಾರಿ ಖರ್ಚಿನಲ್ಲಿ. ಆದ್ದರಿಂದ ಅದನ್ನು ಯಾವ ರೀತಿಯಲ್ಲಿ ಸರ್ಕಾರದ ಹಣ ಈ ಹಬ್ಬಕ್ಕೆ ಅಥವಾ ಈ ಉತ್ಸವಕ್ಕೆ ಅಥವಾ ಈ ಜಯಂತಿಗೆ ಆಚರಿಸೋದು ಸರಿಯಾ ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಉಂಟು. ಹಾಗಾದರೆ ಇಲ್ಲಿ ನಿಮ್ಮ ಹತ್ರ ಪಾಯಿಂಟ್ ಉಂಟಾ? ಕನ್ನಡ ವಿರೋಧಿ ಅಥವಾ ಆತ ಮತಾಂತರ ಮಾಡಿದ ಅಥವಾ ಈಗ ಸುಮ್ಮನೆ ಅವನು ವಿರೋಧ ಮಾಡಬೇಕಾಗಿ? ನಾನು ಅದನ್ನು ಓದ್ಕೊಂಡೇ ಹೇಳಿದ್ದು, ನಾನೇನು ನಾವು ಸುಮ್ಮನೆ ಬಂದು ಹೇಳುವ ಮಾತು ಇಲ್ಲ, ಅದೇ ಡೀಟೇಲ್ ನನ್ನಲ್ಲಿ ಉಂಟು ಬೇಕಾದ್ರೆ. ಯಾಕಂದ್ರೆ ನಾನು ಹೇಗೆ ಹೇಳುದಂದ್ರೆ, ಇವತ್ತು ಹಿಂದೂಗಳು ಮತೀಯವಾದಿಗಳಾಗಿದ್ದರೆ, ಕೋಮುವಾದಿಗಳಾಗಿದ್ದರೆ, ಮತಾಂತರರಾಗಿದ್ದರೆ 1857ರಲ್ಲಿ ಬೌದ್ಧ ಶಾ ನೇತೃತ್ವದಲ್ಲಿ ಸಂಘಟಿತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋಗ್ತಿರಲಿಲ್ಲ. ಇವತ್ತು ಟಿಪ್ಪು ಸುಲ್ತಾನ್ ಮಾಡಿದ್ದು ಇದನ್ನೇ. ಯಾವುದು ಹಿಂದೂಗಳಿದ್ದಾನೆ ಅವರ ಮಾತನ್ನು ಯಾರು ಒಪ್ಪಲಿಲ್ಲ ಅಂಥವರನ್ನು ಮತಾಂತರ ಮಾಡ್ತಿದ್ದ. ಮತಾಂತರ ಮಾಡಿ, ಅದಲ್ಲದೆ ಇದು ಕೇರಳದ ಕಲ್ಲಿಕೋಟೆಯಲ್ಲಿ 7,000 ಬ್ರಾಹ್ಮಣ ಕುಟುಂಬಗಳನ್ನು ಮತಾಂತರ ಮಾಡಿ, ಮತಾಂತರಕ್ಕೆ ಒಪ್ಪದವರನ್ನು ಕೊಚ್ಚು ಕೊಲೆ ಮಾಡಿದ ಅವರ ಸೈನಿಕರಿಗೆ ಹೇಳ್ತಿದ್ದ, ಆದೇಶ ಅಪ್ಪಣೆ ಮಾಡ್ತಿದ್ದ. ಒಂದು ಕರೆ ಸ್ವೀಕರಿಸ್ತಾ ಆ ಬಗ್ಗೆ. ನಮಸ್ಕಾರ. ಹಲೋ ಹಲೋ, ಹೇಳಿ, ಮಾತಾಡಿ. ಏನು ಸರ್?
ಹೇಳಿ. ಹಲೋ. ಹೇಳಿ. ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ತನ್ನ ಸ್ವಂತ 2 ಮಕ್ಕಳನ್ನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕಾಗಿ ಸ್ವಂತ 2 ಮಕ್ಕಳನ್ನು ಒತ್ತೆಟ್ಟಂತಹ ಟಿಪ್ಪು ಸುಲ್ತಾನರ ಬಗ್ಗೆ ಜಯಂತಿಯನ್ನು ಆಚರಿಸಲು ನಾವು ಹೆಮ್ಮೆ ಪಡ್ತೇವೆ. ಅದೇ ರೀತಿ ಈ ದೇಶಕ್ಕೆ ರೇಷ್ಮೆಯನ್ನು ಪರಿಚಯಿಸಿದ್ದು ಟಿಪ್ಪು ಸುಲ್ತಾನ್. ಈ ದೇಶಕ್ಕೆ ಕ್ಷಿಪಣಿಯನ್ನು ಪರಿಚಯಿಸಿದ್ದು ಮೊದಲಾಗಿ ಟಿಪ್ಪು ಸುಲ್ತಾನ್. ಇದರಿಗೆ ಹಲವಾರು ಉದಾಹರಣೆಗಳಿವೆ, ಹಲವಾರು ಇತಿಹಾಸಗಳಿವೆ ಈ ದೇಶದಲ್ಲಿ. ಇದರಲ್ಲಿ ನಾವು ಈ ಟಿಪ್ಪು ಜಯಂತಿಯನ್ನು ಹೆಮ್ಮೆ ಪಡ್ತೇವೆ. ಸರಿ, ಇದರಲ್ಲಿ ಯಾವುದೇ ಒಂದು ಧರ್ಮದ ವಿಚಾರವನ್ನು ಎತ್ತಿ ಸಂಘ ಪರಿವಾರ ಆಗಲಿ ಬಿಜೆಪಿಯವರು ತರುವುದು ಬೇಡ. ಇಲ್ಲಿ ಎಲ್ಲರೂ ನಾವು ಸಹೋದರತೆಯಿಂದ ಈ ದೇಶದಲ್ಲಿ ಜೀವಿಸ್ತಾ ಇದ್ದೇವೆ. ಇದನ್ನು ರಾಜಕೀಯವಾಗಿ ಬಿಜೆಪಿ ಸಂಘ ಪರಿವಾರ ಬಳಸುವುದು ಬೇಡ ಅಂತ ನನ್ನ ಅಭಿಪ್ರಾಯ. ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಅಲ್ಲ, ನಾನು ಒಂದು ಅಭಿಪ್ರಾಯ ನೋಡಿ, ಟಿಪ್ಪು ಸುಲ್ತಾನ್ ಮತಾಂತರ ಮಾಡಿದ್ರು, ಶಿರಚ್ಛೇದ ಮಾಡಿದ್ರು. ನನಗೆ ಒಂದು ಅಂಕಿಅಂಶ ಇದೆ. 90,000 ಕೊಡವರನ್ನು ಶಿರಚ್ಛೇದನ ಮಾಡಲಾಯಿತು. ಸುಮಾರು 40,000 ಇಲ್ಲಿ, ಟೋಟಲ್ ಆಗಿ 90,000 ಕ್ರಿಶ್ಚಿಯರನ್ನು ಕೂಡ ಕೊಲ್ಲಲಾಯಿತು. ಎಷ್ಟಾಯ್ತು? 1,80,000. 40,000 ನಂಬೂದಿರಿಗಳನ್ನು, ಅರಿಕಾಡಿಗಳನ್ನು ಕೂಡ ಕೊಲ್ಲಲಾಯಿತು. 2,30,000. 1881ರಲ್ಲಿ ಬ್ರಿಟಿಷ್ ಸೆನ್ಸಸ್ ಪ್ರಕಾರ ಮೈಸೂರು ಸಂಸ್ಥಾನದಲ್ಲಿ 5.5 ಲಕ್ಷ ಜನರು ಇದ್ರು. ಈಗ ನೀವು ಹೇಳುದು ಮೈಸೂರು ಸಂಸ್ಥಾನದಲ್ಲಿ ಅಂದ್ರೆ 2.5 ಲಕ್ಷವನ್ನು ಸಂಹಾರ ಮಾಡಿದ್ರೆ ಮತ್ತೆ ಯಾರಿಗೆ ಆಡಳಿತ ಮಾಡಿದಲ್ಲಿ ಅಂತ? ಆಡಳಿತ ಮೈಸೂರಲ್ಲಿ ಅಲ್ಲ ಸ್ವಾಮಿ, ಮೈಸೂರು ಸಂಸ್ಥಾನ ಒಬ್ಬರಲ್ಲಿ ಸಂಸ್ಥಾನ ಮೈಸೂರು ನೋಡಿ, ಕೇರಳದಲ್ಲಿ ಅಲ್ಲ, ಮೈಸೂರಲ್ಲಿ ಅಲ್ಲ, ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಟೆರಿಟರಿ. ಒಂದು ನಿಮಿಷ, ಇವರ ರಾಜ್ಯ ನೀವು ಹೇಳಿ ಬರೀ ಮೈಸೂರು ಅಂತ. ಮೈಸೂರು ನಗರ ಅಲ್ಲ, ಮೈಸೂರು ಸಂಸ್ಥಾನ ದೇಶ ನೋಡಿ. ಮೈಸೂರು ಎಂಬ ದೇಶದಲ್ಲಿ ಮಲಬಾರ್ ಪ್ರಾಂತ್ಯದಲ್ಲಿ ಇವತ್ತು ಮೆಡ್ರಾಸ್ ಇವರು ಮಲಬಾರ್ ನಾನು ಹೇಳುದು ಕೇಳಿ, ಇವತ್ತು ಮಲಬಾರ್ ಪ್ರಾಂತ್ಯದಲ್ಲಿ ಸುಮಾರು 4 ಲಕ್ಷ ಜನರನ್ನು, ಅದರಲ್ಲಿ ನಂಬೋದರಿಯವರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ನಾಯರ್ಸ್ ಅವರು ಇರ್ಬೋದು, ಕ್ರಿಶ್ಚಿಯನ್ಸ್ ಅವರು ಇರ್ಬೋದು, ಎಲ್ಲ ಧರ್ಮದವರನ್ನು ಅವನ ಮತಾಂತರ ಇಸ್ಲಾಂ ಮತಾಂತರಕ್ಕೆ ಒಪ್ಪಲಿಲ್ಲ ಅಂದರೆ ಅವರನ್ನು ಕೊಲೆ ಮಾಡ್ತಿದ್ದ. ಒಂದು ಕೊಲೆ ಮಾಡ್ತಿದ್ದ. ಅದು ಆಗ್ಲಿಲ್ಲ ಅಂದ್ರೆ ಯಾರು ತಪ್ಪಿಸಿ ಹೊಡೆದಿದ್ರೆ ಅವರ ಸೈನಿಕರಿಗೆ ಕಟ್ಟಪ್ಪಣೆ ಮಾಡ್ತಿದ್ರು. ಯಾರು ಸಿಗ್ಲಿಲ್ಲ ಅಂತ ಅವ್ರನ್ನ ಕೊಚ್ಚಿ ಕೊಲೆ ಮಾಡಿ ಅಂತ. ಹೆಂಗಲ್ಲೇ ಆ ಮಾತೆಯರನ್ನು ಅವರ ಎದುರಿಗೆ ಅತ್ಯಾಚಾರ ಮಾಡಿದಂತ ಇದುಂಟು. ಅವನ ಸೈನಿಕರಿಗೆ ಇತಿಹಾಸಕಾರ ಅದು ಕೂಡ ಇದೆ ಅಂತ ಅನಿಸ್ತಾ ಉಂಟು ನೋಡಿ. ಬಹಳ ಸ್ಪಷ್ಟವಾಗಿ ನಾನು ಹೇಳಬೇಕು, ಬಹಳ ಮೈಸೂರು ಸಂಸ್ಥಾನಕ್ಕೆ ಬ್ರಿಟಿಷ್ ಅಧಿಕಾರಿ ಬಂದಾಗ ಟಿಪ್ಪು ಸುಲ್ತಾನರನ್ನು ವಿರೋಧಿಸಿದವರು ಯಾರು, ಟಿಪ್ಪು ಸುಲ್ತಾನ ವಿರೋಧಿಸಿದವರು ಯಾರು ಎಂದು ಗೊತ್ತಾಗ್ತದೆ. ಅವರು ಯಾಕೆ ವಿರೋಧಿಸಿದ್ರು? ನಂಬೂದಿರಿಗಳು, ನಾಯರ್ಗಳು ಕೇರಳದಲ್ಲಿ ಒಂದು ಸಂಪ್ರದಾಯವನ್ನು ಹುಟ್ಟು ಹಾಕಿದ್ರು. ಅಲ್ಲಿ ಒಂದು ಕರೆ ಆಯ್ತು, ನಿಮ್ಮ ನೇರವಾಗಿ ಬರ್ತೇನೆ. ನಮಸ್ಕಾರ. ಹಲೋ ಹಲೋ ಹಲೋ, ಹೇಳಿ ಹೇಳಿ, ಧ್ವನಿ ಕೇಳಿಸ್ತಾ ಸರ್. ನನ್ನ ಹೆಸರು UK ಖಾಲಿದ್ ಅಂತ. ಹೇಳಿ ಹೇಳಿ. ಸರ್ ನೋಡಿ, ಈಗ ನಾಥುರಾಮ್ ಗೋಡ್ಸೆ ಅಂತ ಗಾಂಧಿಯನ್ನು, ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನು ಕೊಂದವರ ಜನ್ಮ ದಿನಾಚರಣೆ ಆಚರಣೆ ಮಾಡುವಂತಹ ಸಂಘ ಪರಿವಾರದವರು ಟಿಪ್ಪು ಸುಲ್ತಾನ್ ಒಬ್ಬ ದೇಶದ್ರೋಹಿ ಅಂತ ಹೇಳುವುದರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಕಾಣ್ತಾ ಇಲ್ಲ. ಅದರಲ್ಲಿ ಕೇವಲ ರಾಜಕೀಯ ಮಾತ್ರ ತುಂಬಿದಲ್ಲದೆ ಇಂತಹ ವೇದಿಕೆಗಳಲ್ಲಿ ಸುಮ್ಮನೆ ಅವರ ವಿಷಯದಲ್ಲಿ ಕಳಂಕವನ್ನು ತರ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಸತ್ಯ ಸಂಗತಿಯನ್ನು ನಾವು ಸಂಘ ಪರಿವಾರದಿಂದ ಅದನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾಥರಾಮ್ ಗೋಡ್ಸೆ ಗಾಂಧೀಜಿಯನ್ನು ಕೊಂದಿದ್ದ ಆ ಕಾಲದಲ್ಲಿ ಆ ಸಂಘ ಪರಿವಾರವನ್ನು ಬಹಿಷ್ಕಾರ ಮಾಡಿದಂತಹ ಸರ್ದಾರ್ ಪಟೇಲ್ ರವರನ್ನು ಈಗ ರಾಜಕೀಯ ಉಪಯೋಗ ಮಾಡಿಕೊಂಡು ಅವರ ಪ್ರತಿಭೆಯನ್ನು ನಿಲ್ಲಿಸ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಆ ಸಂಘ ಪರಿವಾರ ಇಂತಹ ಅವಕಾಶಗಳನ್ನು ಸುಮ್ಮನೆ ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ವೋಟ್ ಬ್ಯಾಂಕಿಗಾಗಿ ಯಾವುದೇ ರೀತಿಯ ಅವರ ವಿರೋಧಿಗಳನ್ನು ಕೂಡ ಈಗ ಮಹಾಪುರುಷರಾಗಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ವಿರೋಧಿಸಿದ್ರಲ್ಲಿ ಯಾವ ತಪ್ಪು ಅವರ ದೃಷ್ಟಿಯಲ್ಲಿ ಯಾವ ತಪ್ಪು ಕಾಣ್ತಾ ಇಲ್ಲ. ಸುಮ್ಮನೆ ಅವರ ಚರಿತ್ರೆಗೆ ಕಳಂಕ ಮಸಿ ಬಳಿಯುವುದಷ್ಟೇ. ಯಾಕೆ ಅವರು ಕೇವಲ ಮುಸ್ಲಿಂ ಎಂಬ ಕಾರಣಕ್ಕಾಗಿ ಮಾತ್ರ ಅವರು ವಿರೋಧಿಸ್ತಾರೆ ಹೊರತು ಇದರಲ್ಲಿ ರಾಜಕೀಯ ಅಲ್ಲದೆ ಬೇರೆ ಏನಿಲ್ಲ. ನಿಮ್ಗೆ ಹೆಮ್ಮೆ ಇದೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸಿದ ಬಗ್ಗೆ? ಓಕೆ, ಧನ್ಯವಾದ ಕರೆ ಮಾಡಿದೆ. ಈ ನಂಬೂದಿರಿ ಮತ್ತು ನಾಯರ್ಗಳು ವಿರೋಧಿಸುವ ಒಂದು ಕಾರಣ ಇದೆ. ನೀವು ಚರಿತ್ರೆ ನೀವು ಅಧ್ಯಯನ ಮಾಡಿ, ಯಾವುದೇ ಚರಿತ್ರೆ ನೀವು ತೆಗೆದು ನೋಡಿ. ಈಗ ಅಲ್ಲಿ ಹಿಂದೂ ಮಹಿಳೆಯರಿಗೆ ಸೊಂಟಕ್ಕಿಂತ ಮೇಲೆ ವಸ್ತು ಧರಿಸುವಂತಹ ಅವಕಾಶಗಳಿರಲಿಲ್ಲ. ಅದನ್ನು ಕಾನೂನುಬದ್ಧವಾಗಿ ವಿರೋಧಿಸಿ ಟಿಪ್ಪು ಸುಲ್ತಾನ್ ಅವರು ಕೊಡವದಲ್ಲಿ ಕೂಡ
ಅಲ್ಲ ಸರ್, ಅಲ್ಲ ಇದು ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ, ಇದು ಚರಿತ್ರೆ. ಅಲ್ಲ, ಇದು ಆ ಚರಿತ್ರೆಯಲ್ಲಿ ಆ ಇತಿಹಾಸ ಇನ್ಸಿಡೆಂಟ್ ಇಲ್ಲಿ ಇಷ್ಟೊಂದಕ್ಕಾಗ್ಲಿಲ್ಲ. ಯಾಕಂದ್ರೆ ಇದು ನಾವೊಂದು ಇದು ಮಾಡಿ ಸೃಷ್ಟಿ ಮಾಡುದು ಆ ಚರಿತ್ರೆ. ಅದೇ ನಾನು ಹೇಳುದು, ಇಂಥ ಚರಿತ್ರೆಯನ್ನು ನಮ್ಮಲ್ಲಿ ಬಸಪ್ಪನವರು ಟಿಪ್ಪು ಸುಲ್ತಾನ್ ಅವರು ಒಂದು ನೋಡಿ, ಅವರು ಹಾಗೆ ಬರೆದರೆ ಅವರು ವಿರೋಧಿಗಳು, ಇವರು ಹಾಗೆ ಬರೆದರೆ ಇವರು ವಿರೋಧಿಗಳು ಹೇಳಿದ್ರೆ ಆಗುದಿಲ್ಲ. ನಂಬೂದಿರಿಗಳು ಮತ್ತು ನಾಯರ್ಗಳೆಂಬ ಉಚ್ಚ ಜಾತಿಯವರು, ಉತ್ಕೃಷ್ಟ ಜಾತಿಯವರು, ಸವರ್ಣೀಯರು, ಅವರು ಆಗಿನ ಕಾಲದ ದಲಿತರ ಮತ್ತು ಹಿಂದುಳಿದ ವರ್ಗದವರ ಮಹಿಳೆಯರನ್ನು ಈ ರೀತಿಯಾಗಿ ಶೋಷಿಸುತ್ತಿದ್ದ ಸಂದರ್ಭಗಳಲ್ಲಿ, ಆ ಸಂದರ್ಭಗಳಲ್ಲಿ ಕಾನೂನು ರೂಪದಲ್ಲಿ ಅದನ್ನು ವಿರೋಧಿಸಿ ಟಿಪ್ಪು ಸುಲ್ತಾನ್ ಮಾತ್ರ ಅಲ್ಲ ಕಾನೂನು ಮಾಡಿದ್ರು. ಇಂದಿನ ಬಳಿಕ ಯಾರು ಕೂಡ ಅರಣ್ಯರಾಗಿರಬಾರದು. ಅದಕ್ಕಾಗಿ ನಂಬೂದಿರಿಗಳು ವಿರೋಧಿಗಳಾದರು ಇವರನ್ನು. ನಂಬೂದಿರಿಗಳ ಮತ್ತು ಸೈನ್ಯಗಳ ನಡೆದಂತಹ ಹೋರಾಟವನ್ನು ಆ ಬಳಿಕದ ಕೆಲವು ಹಿತಾಸಕ್ತರು ಮರಾಠರನ್ನು ಮತಾಂತರ ಮಾಡಿದ್ರಲ್ಲ, ನೀವು ಹೇಳಿ ಸ್ವಾಮಿ. ಟಿಪ್ಪು ಸುಲ್ತಾನ್ ಮೇಲೆ ಆರೋಪಗಳೇನು? ಎಲ್ಲರನ್ನು ಮತಾಂತರ ಮಾಡಿದ್ದಾರೆ. ಟಿಪ್ಪು ಎಲ್ಲರನ್ನು ಮತಾಂತರಗೊಂಡರೆ ಯಾಕೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನಾವೊಂದು ಹೇಳ್ಬೋದು, ನೀವು ನಮ್ಮನ್ನು ಇದು ಮಾಡಿದ್ರು, ನಾಯರವರು ಇದು ಮಾಡಿದ್ರು, ಬ್ರಾಹ್ಮಣ ಕುಟುಂಬದವರು ನಮಗೆ ಪರಿಶಿಷ್ಟ ಜಾತಿಯವರಿಗೆ ಒಂದು ಡ್ರೆಸ್ ಕೋಡ್ ಮಾಡಿದ್ರು. ಅದೇನಲ್ಲ, ಅದು ಇತಿಹಾಸದಲ್ಲಿ ಇಲ್ಲ. ಅದನ್ನು ಕೆಲವು ಬುದ್ಧಿಜೀವಿಗಳು ಆ ಇತಿಹಾಸ ಬಹಳ ಸ್ಪಷ್ಟವಾಗಿ ನೋಡಿ. ಮತ್ತೆ ಇನ್ನೊಂದು ನೋಡಿ, ಅಭಿವೃದ್ಧಿಯ ಬಗ್ಗೆ ಮಾತಾಡೋದು ಇಲ್ಲ ಇವರು. ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ಯಾಕೆ ನಮಗೆ ರಾಜ್ಯ ಪಕ್ಷ ಇಲ್ಲದ ಕಾರಣ ಎಲ್ಲಾ ರಾಜಕೀಯ ಪಕ್ಷವನ್ನು ಸಮಾನ ದೃಷ್ಟಿಯಲ್ಲಿ ನೋಡುವಂತ ಜನರು ನಾವು. ನಾನು ಹೇಳ ಬಯಸ್ತೇನೆ, ಟಿಪ್ಪು ಸುಲ್ತಾನ್ ಬಗ್ಗೆ ನಿಮಗೆ ವಿರೋಧಿ ಇದೆ ಅಂದ್ರೆ ವಿರೋಧಿ ಇರ್ಲಿ, ಪ್ರತಿಯೊಬ್ಬರಿಗೂ ಮುಸ್ಲಿಂ ಎನ್ನುವ ಕಾರಣಕ್ಕೆ ಮಾತ್ರ ವಿರೋಧ. ಒಂದು ಕಾರಣ ಒಪ್ಪುದಿಲ್ಲ, ಇದನ್ನು ಪ್ರಜ್ಞಾವಂತ ಮುಸ್ಲಿಮರು ಇದನ್ನು ಒಪ್ಪುದಿಲ್ಲ. ಮುಸ್ಲಿಂ ಅಂತೇಳಿ ವಿರೋಧ ಅಲ್ಲ. ಯಾಕೆ ಮುಸಲ್ಮಾನ ಒಪ್ಪುದಿಲ್ಲ? ಯಾವ ಕಾರಣಕ್ಕಾಗಿ ಒಪ್ಪುದಿಲ್ಲ? ಎಷ್ಟೋ ಜಮಾತಿನ ಅದರ ಪ್ರಧಾನಕರು ಹೇಳ್ತಾರೆ, ನೀವು ರಾಜಕೀಯವಾಗಿ ಬಳಸುವುದಾದರೆ ಅಂತ ರಾಜಕೀಯ ಜಯಂತಿ ಮುಸಲ್ಮಾನರಿಗೆ ಅಗತ್ಯ ಇಲ್ಲ. ರಾಜಕೀಯ ಜಯಂತಿ ನಮಗೆ ಅಗತ್ಯ ಇಲ್ಲ. ಆದರೆ ಜಯಂತಿಯನ್ನು ವಿರೋಧಿಸುವ ಸಂದರ್ಭಗಳಲ್ಲಿ ವ್ಯಕ್ತಿಯ ಮಾನಹರಣ ಮಾಡುವುದು, ವ್ಯಕ್ತಿಯ ಹಿಂದೆ ಸುಳ್ಳು ಆರೋಪಗಳನ್ನು ಹೊರಿಸುವುದು, ಇತಿಹಾಸವನ್ನು ತಿರುಚಿ ಹೇಳುವುದು ಅದು ಸರಿಯಲ್ಲ. ನೀವು ವಿರೋಧಿಸಿ, ನೀವು ಜಯಂತಿಯನ್ನು ವಿರೋಧಿಸಿ. ನೀವು ಓದಿದ ಇತಿಹಾಸವೇ ನಿಜ, ಇವರು ಓದಿದ ಸುಳ್ಳು ಅಂತ ನಾನು ಅದು ಹೇಳಿಲ್ಲ. ನಮಗೆ ನಮ್ಮದೇ ಆದಂತ ಇತಿಹಾಸ ಇಲ್ಲ. ನಾನು ಓದುವುದು ಭಗವಾನ್ ಸಿದ್ಧವಾದ ಇತಿಹಾಸ. ನಾನು ಒಂದು ವೇಳೆ 5.5 ಲಕ್ಷ ಜನಸಂಖ್ಯೆ ಇರುವಂತಹ ಸಾಮ್ರಾಜ್ಯದ ಅಧಿಪತಿ, 5.5 ಲಕ್ಷ ಜನಸಂಖ್ಯೆ ಇರುವಂತಹ ಸಾಮ್ರಾಜ್ಯದ ಅಧಿಪತಿ ಟಿಪ್ಪು ಸುಲ್ತಾನ್ ತನ್ನ ಕಾಲದಲ್ಲಿ 2.5 ಲಕ್ಷ ಜನರನ್ನು ಕೊಂದಿದ್ದಾನೆ ಎಂದಾದರೆ ಕೇವಲ 2.5 ಲಕ್ಷ ಜನರು ಮಾತ್ರ ಆ ಬಳಿಕ ಬದುಕಲಿದ್ದ. 2.5 ಲಕ್ಷ ಒಂದೇ ಕಡೆಯಲ್ಲಿ ಅಲ್ಲ ಇವರೇ, ಬ್ರಿಟಿಷ್ ಸಾಮ್ರಾಜ್ಯ 4 ಲಕ್ಷ ಜನರನ್ನು ಕೊಂದಿದ್ದಾನೆ. ಇಲ್ಲಿ ತಮಿಳರನ್ನು 20,000 ತಮಿಳರನ್ನು ಕೊಂದಿದ್ದಾನೆ, ಮರಾಠರನ್ನು ಕೊಂದಿದ್ದಾನೆ. ಅಲ್ಲ 40 ಲಕ್ಷ ಇತಿಹಾಸದಲ್ಲಿ ಇದೆ. ಕರ್ನಾಟಕ ಅಲ್ಲ ಕರ್ನಾಟಕ ಸಂಘ ಪರಿವಾರದ ಸಾಧ್ಯವೇ ಇಲ್ಲ. ಯಾವುದೋ ಸಂಘ ಪರಿವಾರದವರಾಗಲಿ, ಯಾವುದೋ RSS ನವರಾಗಲಿ, ಯಾವುದೇ ಬಿಜೆಪಿ ಅವರು ಹೇಳುದು ಮಾತಲ್ಲ ಇದು ಇತಿಹಾಸಕಾರರು. ಅದು ಇಲ್ಲೇ ಚರ್ಚೆ. ಒಂದು ಬ್ರಿಟಿಷ್ ಅಧಿಕಾರಿಯಾಗಿ ಅವರು ತನ್ನ ಸೇವೆಯಲ್ಲಿ ನಿವೃತ್ತಿಗೊಂಡಾಗುವಾಗ ಇವ ಮಾಡಿದಂತ ಇದನ್ನು ಬುಕ್ಕಲ್ಲಿ ಬರ್ದದ್ದುಂಟು. ರಫೀದ್ ಒಂದು ಕರೆ ಸ್ವೀಕರಿಸ್ತೇನೆ, ಕಾಯ್ತಾ ಇತ್ತು 30 ದಿನ. ನಮಸ್ಕಾರ. ಹಲೋ ಹಲೋ ನಮಸ್ತೆ, ಹೇಳಿ ಹೇಳಿ. ಹಲೋ ಹೇಳಿ, ಧ್ವನಿ ಕೇಳಿಸ್ತಾ ಉಂಟು, ಹೇಳಿ ಸರ್. ನನಗೆ ನಿಮ್ಮ ಅತಿಥಿಗಳಲ್ಲಿ ಮತ್ತೆ ನಾಗೇಂದ್ರ ಶೆಣೈ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕಿದೆ. ಕೇಳಿ ಕೇಳಿ. ಈಗ ಕನಕ ಜಯಂತಿ ಮಾಡಿದ್ರು, ವಾಲ್ಮೀಕಿ ಕನ್ನಡ ಜಯಂತಿ ಮಾಡಿದ್ರು, ಒಂದು ಜನಾಂಗಕ್ಕೆ ಸಂಬಂಧಪಟ್ಟಾಗೆ ವಾಲ್ಮೀಕಿ ಜಯಂತಿ ಮಾಡಿದ್ರು, ಒಂದು ಜನಾಂಗವನ್ನು ಖುಷಿ ಮಾಡಲಿಕ್ಕೆ. ಕಿತ್ತೂರು ಚೆನ್ನಮ್ಮ ಜಯಂತಿ ಮಾಡಿದ್ರು. ಸರ್ಕಾರದ ಉದ್ದೇಶ, ನಾನು ಕೇಳ್ತಾ ಇರೋದು, ಸರ್ಕಾರದ ಉದ್ದೇಶ, ಟಿಪ್ಪು ಜಯಂತಿ ಮಾಡಿದ ಉದ್ದೇಶ ಮುಸಲ್ಮಾನರನ್ನ ಖುಷಿ ಮಾಡ್ಲಿಕ್ಕೆ ಟಿಪ್ಪು ಜಯಂತಿಯನ್ನು ಮಾಡಿದ್ದ ಒಂದು. ಎರಡನೆಯದು, ಟಿಪ್ಪು ಜಯಂತಿಯ ಬಗ್ಗೆ, ಟಿಪ್ಪುವಿನ ಬಗ್ಗೆ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ. ಟಿಪ್ಪು ಮಹಾನ್ ಅಂತ ಹೇಳಿ ಒಂದು ಚಿತ್ರಣ ಕೊಟ್ಟು ಟಿಪ್ಪು ಜಯಂತಿ ಮಾಡುತ್ತಲ್ಲ. ಮಾಡಿದ ಮೇಲೆ ಟಿಪ್ಪುವಿನ ಇತಿಹಾಸದ ಬಗ್ಗೆ ಸರ್ಕಾರ ಯಾಕೆ ಒಂದು, ಈಗ ಇತಿಹಾಸ ನೋಡಿ, ಅಲ್ಲಿ ರಫೀಯುದ್ದೀನ್ ಅವರ
ದಿನೇಶ್ ಅವರು ಒಪ್ಪುವುದಿಲ್ಲ, ದಿನೇಶ್ ಅವರ ಇತಿಹಾಸವನ್ನ ರಫೀಕ್ ಅವರು ಒಪ್ಪುವ ಸ್ಥಿತಿಯಲ್ಲಿಲ್ಲ. ಯಾರ ಇತಿಹಾಸ ಸತ್ಯ? ಸರ್ಕಾರ ಒಂದು ಇತಿಹಾಸ ಕೊಡ್ಬೋದಲ್ಲ, ಒಂದು ಗೆಜೆಟ್ ನೋಟಿಫಿಕೇಶನ್ ಏನೋ ಒಂದು ಮಾಡಿ ಕೊಡ್ಬೋದಲ್ಲ. ಅದ್ರ ಮೇಲೆ ನಾವು ಅದಕ್ಕೆ ವಿರುದ್ಧ ಇದ್ರೆ ನಾವು ಕೋರ್ಟಿಗ ಕಾನೂನಿಗ ಏನು ಅಂತೇಳಿ ನೋಡಿ ಹೋಗ್ಬೋದಲ್ಲ. ಇವತ್ತು ಅವರ ಮೊಮ್ಮಗ ಕೊಟ್ಟ, ಇದು ನನ್ನ ತಾತನ ಬಗ್ಗೆ ನೀವು ಸುಳ್ಳು ಅಪಪ್ರಚಾರ ಮಾಡ್ತಿದ್ರಿ, ನಾನು ಕಾನೂನು ಪ್ರಕಾರ ನಾನು ಹೋರಾಟ ಮಾಡ್ತೇನೆ ಅಂತ ಹೇಳಿ ನ್ಯಾಯದ ಮುಖಾಂತರ ಇವತ್ತು ಸರ್ಕಾರದ ಸಚಿವರು ಯಾರೂ ಇದ್ರ ಬಗ್ಗೆ ಸಮರ್ಥನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಈಗ ದಿನೇಶ್ ಅಮ್ತೂರ್ ಅವರು ಹೇಳ್ತಾರೆ ಅವರು ಮತಾಂತರ ಮಾಡಿದ್ರು, ಅದು ಮಾಡಿದ್ರು. ಈ ಮತಾಂತರ ಮಾಡಿದ್ದನ್ನು ಇಲ್ಲ ಅಂತ ಹೇಳಿಕ್ಕೆ ಸಚಿವರು ಬರ್ತಾ ಇಲ್ಲ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸಚಿವರುಗಳು, ಇದು ಬಿಜೆಪಿಯವರು ಎರಡು ಕೋಮ್ಗಳ ಮಧ್ಯೆ ತಂದು ಹಾಕಲಿಕ್ಕೆ ಮಾತಾಡ್ತಾ ಇರೋದು, ಬಿಜೆಪಿ ಅವರಿಗೆ ಬೇರೆ ಕೆಲಸನೇ ಇಲ್ಲ ಅಂತ. ಸರಿ, ಹಾಗಾದ್ರೆ ಸತ್ಯ ಏನು ಅಂತ ಅನ್ನೋದನ್ನ ಸಚಿವರುಗಳು ಹೇಳ್ಬೋದಲ್ಲ, ಸರ್ಕಾರ ಹೇಳ್ಬೋದಲ್ಲ ಸತ್ಯ ಏನು ಅಂತ ಹೇಳಿ. ಕರೆಕ್ಟ್, ಎಸ್, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು ಸರ್, ಧನ್ಯವಾದ ಕರೆ ಮಾಡಿದಾಗ. ನೀವು ರಾಜಕೀಯವಾಗಿ ಮಾಡೋದಲ್ಲ, ನಾನು ಹೇಳೋದು ಕೇಳಿ, ಇದನ್ನು ಮಾಡುವಾಗ ನಾನು ಹೇಳುದು ಇದರ ಬಗ್ಗೆ ಸಾಧಕ ಬಾಧಕವನ್ನು ಚರ್ಚೆ ಮಾಡ್ಬೇಕಿತ್ತು. ಹೇಳ್ತೀರಲ್ಲ, ಸಾಧಕವನ್ನು ಹೇಳ್ತಾ ಇಲ್ಲಲ್ಲ. ನಾನು ಹೇಳುದು ಸಾಧಕ ಬಾಧಕ ಮಾಡ್ಬೇಕಿತ್ತು, ಅದರಲ್ಲಿ ಇತಿಹಾಸ ಕೇಳಿಸ್ಬೇಕಿತ್ತು. ಯಾವುದೋ ಒಂದು ಮುಸಲ್ಮಾನರ ವೋಟ್ ಬ್ಯಾಂಕಿಗೋಸ್ಕರ ಟಿಪ್ಪು ಸುಲ್ತಾನರ ಬಗ್ಗೆ ಒಂದು ವಿಷಯ ನಾನು ಹೇಳ್ತೇನೆ, ಮತ್ತೆ ನೀವು ಯಾವುದೋ ಒಂದು ಮುಸಲ್ಮಾನರ ಒಂದು ಮತ ಓಲೈಕೆಗೆ ಬೇಕಾಗಿ ಅವರನ್ನು ಸಮಾಧಾನ ಖುಷಿಪಡಿಸಬೇಕಾಗಿ ಟಿಪ್ಪು ಜಯಂತಿ ಮಾಡಿದ್ರೆ ಅದಕ್ಕೆ ಸಮಾಧಾನ ಬರುವುದಿಲ್ಲ. ಇವತ್ತು ಎಷ್ಟೋ ಪಳ್ಳಿಯ ಪ್ರಮುಖರು ಹೇಳ್ತಾ ಇದ್ದಾರೆ, ನಮ್ಮ ಹಿಂದೂ ಸಹೋದರರು ನಾವು ಒಟ್ಟಿಗೆ ಇದ್ದೆವು. ಈ ಒಂದು ಟಿಪ್ಪು ಜಯಂತಿಯಿಂದಾಗಿ 2 ವರ್ಷದಿಂದ ಅಲ್ಲಲ್ಲಿ ಜಗಳ, ಅಲ್ಲಲ್ಲಿ ಕೋಮುಗಲಭೆ, ಅಲ್ಲಲ್ಲಿ ಜಿಹಾದ್ ಆಗುವುದು. ಚರ್ಚೆ ಮಾಡ್ತೇನೆ. ಪುಟ್ಟ ವಿರಾಮದ ಬಳಿಕ ಬಹುಶಃ ಸರ್ಕಾರ ತಾಲೂಕುಗಳಿಗೆ ಕೊಡುವಂತ 25,000, ಜಿಲ್ಲೆಗಳಿಗೆ ಕೊಡುವಂತ 50,000 ಸರಿಯಾಗಿ ಬಳಸಿದ್ರೆ, ಅಂದ್ರೆ ಯಾವುದೋ ಒಂದು ಧರ್ಮವೇ ಒಂದು ವೇಳೆ ಟಿಪ್ಪುವಿನ ಬಗ್ಗೆನೇ ಅವರಿಗೆ ಅನುಕಂಪ ಉಂಟು ಅಂತ ಆದ್ರೆ ಬಹುಶಃ ಇಸ್ಲಾಂ ಧರ್ಮದಲ್ಲಿ ಸಾಕಷ್ಟು ಮಂದಿ ಎಜುಕೇಷನ್ಗೆ ಬೇಕಾಗಿ ಹಣವನ್ನು ಕೊಡ್ಬೋದಿತ್ತು, ಅಥವಾ ಯಾವುದೇ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕೊಡಬಹುದಿತ್ತು. ಅದನ್ನು ಬಿಟ್ಟು ಜಯಂತಿ ಆಚರಣೆ ಮಾಡಲಿಕ್ಕೆ ಕೊಡುವಂಥ ಹಣ ನಿಜಕ್ಕೂ ವೇಸ್ಟ್ ಆಗುದಿಲ್ವಾ? ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಕೊನೆಯ 10 ನಿಮಿಷಗಳ ಅವಧಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಮತ್ತು ವೆದರ್ ಸೀಲ್, UPVSE ವಿಂಡೋಸ್ ಹಾಗೂ ಪ್ಯಾರಾಗಾನ್ ಮತ್ತು ಡೈರಿಡೇ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಟಿಪ್ಪು ಜಯಂತಿಯನ್ನು ಆಚರಿಸಲೇಬೇಕು ಎನ್ನುವಂಥ ರಾಜ್ಯ ಸರ್ಕಾರದ ನಿರ್ಧಾರ ಮತ್ತು ಅದಕ್ಕಾಗಿ ತೆರಿಗೆ ಹಣವನ್ನು ಏನು ಬಳಸ್ತಾ ಇದ್ದಾರೆ ಆ ಬಗ್ಗೆ ಏನು ವಿವಾದ ಉಂಟಾಗಿದೆ, ಆ ಬಗ್ಗೆ ಏನು ಹೇಳ್ತಾ ಇದ್ದಾರೆ ನಮ್ಮ ವೀಕ್ಷಕರು ಮತ್ತು ಗಣ್ಯರಂತೇಳಿ. ಎಲ್ಲೋ ಒಂದು ಕಡೆಯಲ್ಲಿ ನೀವು ಹಾಗೆ ಹೇಳಿದ್ರಿ, ಇವರು ಹೇಳಿದರು ಜಯಂತಿ ಆಚರಿಸೋ ಕ್ರಮನೇ ಇಲ್ಲ ಅಂತೇಳಿ. ಆಗಿರುವಾಗ ನೀವು ಒಂದು ಅಟ್ಲೀಸ್ಟ್ ನಿಮ್ಮ ಮುಖಂಡರು ಓಪನ್ ಆಗಿ ಬಂದು ಹೇಳ್ಬೋದಿತ್ತ, ನಮ್ಮ ಟಿಪ್ಪು ಅಲ್ಲಿ ಜಯಂತಿ ಆಚರಿಸುವಂತ ಅಗತ್ಯ ಇಲ್ಲ, ಅವರೊಬ್ರು ಮುಸಲ್ಮಾನರಾಗಿರೋದ್ರಿಂದ. ಒಂದು ವಿಚಾರ ಬಿಜೆಪಿ ಅವರಾಗಲಿ, ಸಂಘ ಪರಿವಾರದಾಗಲಿ, RSS ಅವರೇ, ನಾವು ಜಯಂತಿ ಆಚರಣೆ ಮಾಡೋದಿದ್ರೆ ಶ್ರೇಷ್ಠ ವಿಜ್ಞಾನಿ ಇದ್ದಾರೆ, ಡಾಕ್ಟರ್ ಅಬ್ದುಲ್ ಕಲಾಂ ಅಂತವರು, ಶಿಶುನಾಳ ಶರೀಫರ್ ಇದ್ದಾರೆ, ಮುಜಾಫರ್ ಹುಸೇನ್ ಅಂತವರಿದ್ದಾರೆ, ತುಂಬಾ ಜನ ಇದ್ದಾರೆ. ಅದರಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಜನ್ಮದಿನಾಚರಣೆ ಮಾಡಿ ಒಟ್ಟು ಮಾಡುವ. ಅದೇ ಟಿಪ್ಪು ಜಯಂತಿ ನಿಮ್ಗೆ ಯಾಕೆ ಬೇಕಂತ ನಾನು ಕೇಳೋದು. ಈಗ ಪ್ರಶ್ನೆ ಜಯಂತಿ ಬೇಕಾ ಬೇಡವಾ ಅಂತ ನಂದು. ನಾನು ಹೇಳೋದು ಸಾಧಕ ಬಾಧಕ ಬಳಿ ಚರ್ಚಿಸುವಾಗ ಟಿಪ್ಪು ಸುಲ್ತಾನರ ಮೇಲೆ ಹೊರಿಸಲಾಗಿರುವಂತಹ ಆರೋಪಗಳನ್ನು ನಾವು ಯಾಕೆ ಇದನ್ನು ಇಲ್ಲಿ ಜಸ್ಟಿಫಿಕೇಶನ್ ಮಾಡ್ತೇವೆ, ಕೆಲವರು ಅದನ್ನು ವಿರೋಧಿಸ್ತಾರೆ. ಯಾಕೆಂದರೆ ಆ ಸುಳ್ಳು, ಒಂದು ವೇಳೆ ಒಂದು ಸುಳ್ಳು ಇಲ್ಲಿ ಸಾಬೀತಾಗಿ ಹೋದ್ರೆ ಇನ್ನು ಅನೇಕ ಸುಳ್ಳುಗಳ ಮೇಲೆ ಇವರೊಂದು ಒಂದು ದೊಡ್ಡ ಅರಮನೆ ಕಟ್ತಾರೆ. ಅರಮನೆ ಕಟ್ಟುವಂತ ನಮ್ಗೆ ಇದಿಲ್ಲ ಅಂತ ಇತಿಹಾಸವನ್ನು ತಿರುಚುವ ಒಂದು ಷಡ್ಯಂತ್ರ. ಈಗ ಕಳೆದ ಒಂದು 2 ವರ್ಷಗಳಿಂದ ನಾನು ಹೇಳಿದೆ, ಕಳೆದ 2 ವರ್ಷಗಳಿಂದ ಇತಿಹಾಸವನ್ನು ತಿರುಚುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಇಲ್ಲಿ ಮುಖ್ಯಮಂತ್ರಿಗಳು, ಸಚಿವರು ಅದಕ್ಕೆ ಬೆಂಬಲ ಕೊಡ್ತಿದ್ದಾರೆ. ಕೊಡಗಿನವರಲ್ಲಿ ಅತಿ ಹೆಚ್ಚು ತಪ್ಪು ಕಲ್ಪನೆಗೆ ಈಡಾಗಿದ್ದಾರೆ ಅವರು. ಅಲ್ಲಿ ಓಂಕಾರೇಶ್ವರಿ ಮಡಿಕೇರಿ ದೇವಸ್ಥಾನ ಇದೆ, ಅದರಲ್ಲಿ ಇದ್ದಂತಹ ಇದನ್ನು ಗುಂಬಸನ್ನಾಗಿ ಮಾಡಲಾಗಿತ್ತು. ಯಾಕೆಂದರೆ ಟಿಪ್ಪು ಸುಲ್ತಾನ್ ಅದನ್ನು ಕೆಡುವಂತ ಭಯ ಇತ್ತಂತೆ ಅವರಿಗೆ. ಆ ದೇವಸ್ಥಾನವನ್ನು ಅನೇಕ ಮಸೀದಿಗಳನ್ನು ಕೂಡ, ಆದರೆ ನೋಡಿ ಸ್ವಾಮಿ, ಟೆಂಪಲ್ ಕಟ್ಟಿ ಮಸೀದಿಯನ್ನು ಮಾಡಿ ನೋಡಿ ಅಲ್ಲ, ನಾನು ಮುಗಿಲಿಲ್ಲ. 1799ರಲ್ಲಿ ಟಿಪ್ಪು ಸುಲ್ತಾನ್ ಹುತಾತ್ಮರಾಗಿದ್ದಾರೆ. 1802ರಲ್ಲಿ ಅದು ನಿರ್ಮಾಣ ಮಾಡಿದ ದೇವಸ್ಥಾನವನ್ನು ಹೇಗೆ ಇತಿಹಾಸ ಹೇಗೆ ತಿರುಚಿದ್ದಾರೆ ನೋಡಿ. ಆ ದೇವಸ್ಥಾನದ ನೋಡಿ, ಆ ದೇವಸ್ಥಾನದ ಕಲಶವನ್ನು ತೆಗೆದು ಅದನ್ನು ಗುಂಬದ ಆಕಾರದಲ್ಲಿ ಮಾಡಿದ್ದೇ ಟಿಪ್ಪು
ಸುಲ್ತಾನಿಗೆ ಹೆದರಿ ಎಂದಾದರೆ 1799ರಲ್ಲಿ ಹುತಾತ್ಮರಾದಂಥ ಟಿಪ್ಪು ಸುಲ್ತಾನರ ಬಳಿಕ ನಿರ್ಮಾಣವಾದಂತಹ ಒಂದು ದೇವಸ್ಥಾನದ ಬಗ್ಗೆ ಇಂತಹ ಸುಳ್ಳು ಆರೋಪ ಹೊರಿಸಲಾಗಿದೆ. ದೇವಸ್ಥಾನ ಉಳಿಸಬೇಕಂತ ದೃಷ್ಟಿಯಲ್ಲಿ ಅವನ ಭಯದಿಂದ ಇವತ್ತು 30,000 ಕೊಡವರ ಹೌದು ಸ್ವಾಮಿ, ಭಯ ಯಾಕೆ? ವ್ಯಕ್ತಿ ಇಲ್ಲ, ಭೂತ ಬರಬೇಕು ಇನ್ನು ಅಲ್ಲಿ. ಭೂತ ಅಲ್ಲ, ಇವನ ಸೈನ್ಯ ಭೂತ ಬರಬೇಕು, ಯಾಕೆಂದ್ರೆ ವ್ಯಕ್ತಿ ಇಲ್ಲ. ಅಲ್ಲಿ ಅಷ್ಟು ಅತ್ಯಾಚಾರ ಮಾಡ್ತಿದ್ದ, ಅಷ್ಟು ಮತಾಂತರ ಮಾಡ್ತಿದ್ದ, ಅಷ್ಟು ಭಯ. ಟಿಪ್ಪು ಸುಲ್ತಾನರ ಬಳಿಕ ಲಿಂಗ ರಾಜೇಂದ್ರ ನೋಡಿ, ಲಿಂಗ ರಾಜೇಂದ್ರ ರಾಜ ಆಳಿದ ಅಲ್ಲ. ನಿಮ್ಮ ಪಾಯಿಂಟ್ ಈಗ ಇರ್ಬೋದಾ? ಈಗ ರಫೀದನ ಹೇಗಂತ ಹೇಳಿದ್ರೆ, ಒಂದು ದೇವಸ್ಥಾನ ಕಟ್ಲಿಕ್ಕೆ ಅಂತ ಹೇಳಿದ್ರೆ ಮುಂಚೆ ಅದು 6 ತಿಂಗಳಲ್ಲಿ 1 ವರ್ಷ ಆಗ್ತಿರ್ಲಿಲ್ಲ. ಮತ್ತೆ ಟಿಪ್ಪು ಅಕಾಲಿಕ ಮರಣ ಹೊಂದಿದ ವಿನಃ ಆ ವಯಸ್ಸಾಗಿ ಸತ್ತದಲ್ಲ. ಅದನ್ನು ನಿರ್ಮಿಸಿದ್ದೆ ಅಲ್ಲ, ಅದನ್ನು ನಿರ್ಮಿಸಿದ್ದೆ, ನಿರ್ಮಾಣ ಮಾಡಲು ಆರಂಭಿಸಿದ್ದೆ 1802ರಲ್ಲಿ. ದಾಖಲಿದ್ದನಲ್ಲಿ ಮಾತ್ರ ಅಲ್ಲ ನೋಡಿ. ಟಿಪ್ಪು ಸುಲ್ತಾನ್ ಮತಾಂಧ ಹಿಂದೂ ವಿರೋಧಿ ಆದ್ರೆ ಟಿಪ್ಪು ಸುಲ್ತಾನರ ರಾಜಮಹಲ್ ಇದೆ ಎಲ್ಲಿ? ಮೈಸೂರಲ್ಲಿ. ಅದರ ಎದುರಲ್ಲೇ ಒಂದು ದೇವಸ್ಥಾನ ಇದೆ, ಅದು ತಾಗಿಕೊಂದು ದೇವಸ್ಥಾನ ಇದೆ. ಟಿಪ್ಪು ಸುಲ್ತಾನ್ ನಮಾಜ್ ಮಾಡುವಾಗ ದೇವಸ್ಥಾನದಲ್ಲಿ ಆರ್ಚೆ ನಡೀತಾ ಇತ್ತು. ಟಿಪ್ಪು ವಿರೋಧಿಸಿಲ್ಲ ನೋಡಿ. ಟಿಪ್ಪು ಸುಲ್ತಾನ್ ಜ್ಯೋತಿಷ್ಯವನ್ನು ನಂಬ್ತಿದ್ದ ಎಂದು ಒಂದು ಕಡೆ ಹೇಳ್ತಾರೆ ಇವರು. ಬೆಂಗಳೂರಲ್ಲಿ ಟಿಪ್ಪು ಸುಲ್ತಾನ್ ಕೋಟೆಯ ಸಮೀಪದಲ್ಲಿ ಇರುವಂತಹ ವೆಂಕಟರಮ ದೇವಸ್ಥಾನ. ಈ ವೆಂಕಟರಮ ದೇವಸ್ಥಾನ ಒಂದು ವೇಳೆ ಟಿಪ್ಪು ಸುಲ್ತಾನ್ ಒಂದು ವೇಳೆ ದೇವಸ್ಥಾನ ಕೆಡವುವವರು ಮತ್ತು ಕೆಡವಿದವರು ಎಂದಾದ್ರೆ ಬೆಂಗಳೂರು ಕೋಟೆಯ ಎದುರು ಭಾಗದಲ್ಲಿ ಇರುವಂತಹ ಸ್ವಲ್ಪ 1 ಫರ್ಲಾಂಗ್ನ ದೂರದಲ್ಲಿರುವಂತಹ ವೆಂಕಟರಮ ದೇವಸ್ಥಾನ ಟಿಪ್ಪು ಸುಲ್ತಾನ್ ಜನ್ಮ ತಾಳುವುದಕ್ಕಿಂತ 82 ವರ್ಷಗಳ ಮುಂಚೆ ಅದು ಸ್ಥಾಪಿತವಾಗಿತ್ತು. ಟಿಪ್ಪು ಸುಲ್ತಾನರ ಕಾಲದಲ್ಲೂ ಕೂಡ ಅದಿತ್ತು. ಟಿಪ್ಪು ಸುಲ್ತಾನ್ ಎಂದೂ ಕೂಡ ಅದರ ಅರ್ಚಕರಿಗೆ ಏನು ಮಾಡಿ ಮಾತ್ರ ಅಲ್ಲ, ಶೃಂಗೇರಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮರಾಠರು, ಹಿಂದೂ ಮರಾಠರು ದೇವಸ್ಥಾನಗಳ ಮೇಲೆ ದಾಳಿ ನಡೆಸಿದಾಗ ಅದು ಸಂರಕ್ಷಿಸಿದೆ ಟಿಪ್ಪು ಸುಲ್ತಾನ್. ಬಹುಶಃ ಟಿಪ್ಪು ಸುಲ್ತಾನ್ ವಿಷಯ ಮಾತಾಡ್ಲಿಕ್ಕೆ ಹೋದ್ರೆ ಇನ್ನಷ್ಟು ಗಂಟೆಗಳು ಬೇಕಾಗಬಹುದು. ಆದರೆ ಇವತ್ತಿನ ಕಾರ್ಯಕ್ರಮದ ಅವಧಿ ಮುಗಿತಾ ಇದೆ. ಕರೆ ಮಾಡಿರುವಂತ ಎಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮ 1 ಗಂಟೆಗಳ ಅವಧಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿರುವಂತಹ ದಿನೇಶ್ ಅಮ್ಟೂರ್ಗೆ ಮತ್ತು ರಫಿಯುದ್ದೀನ್ ಅವರಿಗೆ, ನಮ್ಮ ಟಿಆರ್ಗೆ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು. ಸೊ ಟಿಪ್ಪು ಜಯಂತಿ ಆಚರಿಸ್ತಾರಾ ಇಲ್ವಾ ಎನ್ನುವುದಕ್ಕಿಂತ ಮುಖ್ಯವಾಗಿ ಟಿಪ್ಪು ಯಾವ ರೀತಿಯ ವ್ಯಕ್ತಿತ್ವ ಎನ್ನುವುದರ ಬಗ್ಗೆ ಇನ್ನೂ ಚರ್ಚೆ ಸಮರ್ಪಕವಾಗಿ ಆಗಬೇಕು. ಆ ಚರ್ಚೆಗಳಲ್ಲಿ ನೀವು ಕೂಡ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಜನಧ್ವನಿಯನ್ನು ಮುಗಿಸ್ತಾ ಇದ್ದೇವೆ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.